ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಯ ಕಳೆದ ವಾರದ ಒಂದು ವಿಚಾರದ ಅಪ್ಡೇಟೆಡ್ ವಿಚಾರವಾಗಿ ಹೋಗೋಣ. ಉಳ್ಳಾಲದ ಆ ಪ್ರದೇಶದಲ್ಲಿ ರೆಸಾರ್ಟ್ಗಳ ವಿಚಾರ ಅಥವಾ ಪ್ರವಾಸೋದ್ಯಮದ ವಿಚಾರವಾಗಿ ಅಲ್ಲಿರುವಂಥ ಪ್ರವಾಸೋದ್ಯಮವನ್ನು ಒಂದು ಬಾರಿ ಗಮನಿಸಿದರೆ ಆ ಉಳ್ಳಾಲದ ಬೀಚ್ಗೆ ಹೋಗೋದಕ್ಕಾಗೋದಿಲ್ಲ. ಕಳೆದ ಬಾರಿ ಇದೇ ಜನಧ್ವನಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸುದ್ದಿಯನ್ನು ಮಾಡಿದ್ವಿ. ಅದರ ಎಫೆಕ್ಟ್ನ ಪರಿಣಾಮವಾಗಿ 24 ಗಂಟೆಯ ಒಳಗಡೆ ಆ ಪುರಸಭೆ ಯಾರು ಪ್ರಮುಖ ಅಧಿಕಾರಿಗಳಿದ್ದಾರೆ ಎದ್ನೋ ಬಿದ್ನೋ ಅಂತ ಹೇಳಿ ಬಂದು ಆ ಪುರಸಭೆಯ ಅಥವಾ ಏನು ಉಳ್ಳಾಲ ಬೀಚಿನ ಮುಂದುಗಡೆ ಇದ್ದಂತಹ ಕಸದ ರಾಶಿಯನ್ನು ಎತ್ತಿಕೊಂಡು ಎಸ್ಕೇಪ್ ಆಗಿದ್ರು. ರಸ್ತೆಯಲ್ಲಿ ಬಿದ್ದಿತ್ತು ಕಸಗಳು. ಆ ಮಟ್ಟಕ್ಕೆ ಪುರಸಭೆಯ ಅಧಿಕಾರಿಗಳು ಅಥವಾ ಅಲ್ಲಿಯ ವ್ಯವಸ್ಥೆಗಳಿತ್ತು. ಅಲ್ಲಿ ಅವ್ಯವಸ್ಥೆಯನ್ನು ನಾವು ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಮತ್ತೊಂದು ಸ್ಟೋರಿಯ ಜೊತೆ ಇವತ್ತು ಭೇಟಿಯಾಗುವಂಥ ಅನಿವಾರ್ಯತೆ. ರೆಸಾರ್ಟ್ ವಿಚಾರದಲ್ಲಿ ಅನೇಕ ಅನಧಿಕೃತವಾಗಿ ರೆಸಾರ್ಟ್ಗಳಿವೆ. ಇದರ ಕುರಿತಾಗಿ ಅನೇಕ ಹೋರಾಟಗಳು ಕೂಡ ನಡೆದಿತ್ತು. ಬಟ್ ನೋ ಯೂಸ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಇದೇ ವಿಚಾರವಾಗಿ ನಮ್ಮ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ತುಳುನಾಡ ರಕ್ಷಣಾ ವೇದಿಕೆ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಯೋಗಿ ಶೆಟ್ಟಿ ಜಪ್ಪ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಟೀಮ್ ಸೇವ್ ಬಟ್ಟಪಾಡಿದ್ರ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುಖೇಶ್ ಜಿಕೆ ಉಚ್ಚಿಲ್ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಇಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದೆ. ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನದಾಗಿ ಯೋಗೇಶ್ ಸರ್, ಈಗಾಗಲೇ ತಾವು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ, ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ತಾವು ಕೂಡ ಆ ಪ್ರದೇಶದಲ್ಲಿ ಇದ್ರಿ. ಆ ರೆಸಾರ್ಟಿಗೆ ಬೀಗ ಜಡಿಯುವಂಥ ಕೆಲಸ ಕಾರ್ಯಗಳು ಕೂಡ ನಡೆದಿತ್ತು. ಬಟ್ ಅದು ಪ್ರಶ್ನೆ ಅಲ್ಲ. ಇಂತಹ ಅನಧಿಕೃತವಾಗಿರುವಂತಹ ರೆಸಾರ್ಟ್ಗಳಿಂದ ಅನೇಕ ಜೀವಗಳನ್ನು ಬಲಿ ಪಡೆಯುವಂಥ ವ್ಯವಸ್ಥೆಗಳಾಗ್ತಾ ಇದೆ. ಬಟ್ ಅದರ ಕುರಿತಾಗಿ ಯಾವುದೇ ಎಚ್ಚರಿಕೆಯ ನಡೆಗಳು ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಈ ವಿಚಾರಕ್ಕೆ ಫಸ್ಟ್ ರಿಯಾಕ್ಷನ್ ಹೇಳೋದು ನೋಡಿ. ಯಾವುದೇ ಒಂದು ಅದು ಉದ್ಯಮ ಆಗಿರ್ಬೋದು, ಅಥವಾ ಒಂದು ಕಾರ್ಖಾನೆ ಆಗಿರ್ಬೋದು, ಅಥವಾ ಒಂದು ಈಜುಕೊಳ ಆಗಿರ್ಬೋದು, ಅಥವಾ ಒಂದು ಗೆಸ್ಟ್ ಹೌಸ್ ಆಗಿರ್ಬೋದು, ಅಥವಾ ಒಂದು PG ಆಗಿರ್ಬೋದು, ಅಥವಾ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ನಿಯಮಗಳನ್ನು ಅದನ್ನು ಮಾಡಿದೆ. ಯಾಕೋಸ್ಕರ ಮಾಡಿದೆ? ಒಂದು ವ್ಯವಸ್ಥೆ ಜನರಿಗೆ ಸರಿಯಾಗಿ ಸಿಗಬೇಕು, ಅದರ ಸಂಬಂಧಪಟ್ಟವರಿಗೆ ಗ್ರಾಹಕರಿಗೆ ಕೂಡ ಅದಕ್ಕೆ ಸರಿಯಾದ ಸವಲತ್ತು ಸಿಗಬೇಕು, ಆ ಮೂಲಕ ಸರ್ಕಾರಕ್ಕೆ ಕೂಡ ರಾಯಧನ ಬರಬೇಕು, ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಭ್ರಷ್ಟಾಚಾರ ನಡೀಬಾರ್ದು, ಆದಷ್ಟು ಜನರಿಗೆ ಅದು ಸಹಕಾರಿಯಾಗಬೇಕು ಅಂತ. ಆದರೆ ಯಾವ ಒಂದು ಯೋಜನೆಯನ್ನು ನಾವು ಮಾಡ್ತೇವೋ ಅಥವಾ ಯಾವುದೋ ಒಂದು ಜನರಿಗೋಸ್ಕರ ಮಾಡ್ತೇವೋ ಅಲ್ಲಿ ಒಂದು ವೇಳೆ ಅದನ್ನು ಕಾನೂನು ಬಾಹಿರವಾಗಿ ಮಾಡಿದಾಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಮೊನ್ನೆ ವಾಸ್ಕೋ ರಿಸಾರ್ಟ್ ಆದಾಗ ಘಟನೆ. ಯಾಕೆಂದರೆ ಅಲ್ಲಿ ಒಂದು ಈಜುಕೊಳದಲ್ಲಿ 3 ಜೀವಗಳು ಹೋಯ್ತು. ಇವತ್ತ್ಯಾರು ಅದು ಸಹ ಮಕ್ಕಳು, ಅದು ಚಿಕ್ಕ ಮಕ್ಕಳಲ್ಲ, ಯಾರು ಅದು ಒಂದು 4ನೇ ಕ್ಲಾಸ ಅಥವಾ ಒಂದು 5 ವರ್ಷದ ಪ್ರಾಯದ ಮಗು ಅಥವಾ 2ನೇ ಕ್ಲಾಸ್ 1ನೇ ಕ್ಲಾಸ್ನ ಮಗು ಅಲ್ಲ, 21 ವರ್ಷದ ಪ್ರಾಯದ ಮಕ್ಕಳು ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ 3 ಜನ ಒಂದು ಸಾವಿಗೀಡಾಗೋದಂದರೆ ಅದೊಂದು ಗಂಭೀರ ವಿಷಯ ಸ್ವಾಮಿ. ಹಾಗಾದರೆ ಯೋಚನೆ ಮಾಡಿ. ಅದು ಆ 3 ಸಾವಲ್ಲೇ ನೋಡಿ ಗೊತ್ತಾಗ್ತದೆ. ಯಾಕೆಂದರೆ ಎಷ್ಟು ಇವರು ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಅಲ್ಲಿ ಕನಿಷ್ಠ ಪಕ್ಷ ಒಬ್ಬ ಯಾರಾದ್ರೂ ಅವರು ಲೈಫ್ ಗಾರ್ಡ್ ಅಥವಾ ಯಾರೋ ಒಬ್ಬ ಸೆಕ್ಯೂರಿಟಿ ಇದ್ದರೆ ಸಹ ಅವರು ಬೊಬ್ಬೆ ಆಗ್ತಿದ್ರೆ ಜಸ್ಟ್ ಒಂದು ಕೈ ಕೊಟ್ಟ ಅಥವಾ ಯಾವುದೊಂದು ವಸ್ತು ಹಾಕಿ ಕೂಡ ಅವರನ್ನು ಸೇವ್ ಮಾಡಬಹುದು. ಯಾಕೆಂದ್ರೆ ದೊಡ್ಡ ಮೀನು ಅಥವಾ ಇದು ದೊಡ್ಡ ಸಮುದ್ರಕ್ಕೆ ಬಿದ್ದದಲ್ಲ ಅವರು, ಅಥವಾ ದೊಡ್ಡ ಮೀನು ಬಾವಿಗೆ ಇಳಿಯುವಂಥ ಸಾಹಸ ಮಾಡಬೇಕಿಲ್ಲ, ಜಸ್ಟ್ ಈಜುಕೊಳ. ಯಾಕೆ ಆ 3 ಜನ ಅವರು ಸಾವಿಗೀಡಾದ ಕಾರಣ ಇದೇ ವಾಸ್ಕೋರಿ ಬೀಚ್ ಹೌಸ್ನ ಒಂದು ಆಡಳಿತ ಮಂಡಳಿ. ಅದಕ್ಕೆ ಅದು ಸಹ ಯಾಕೆ ಅವರು ಅಷ್ಟು ಕೇರ್ಲೆಸ್ ಆಗಿ ನಿರ್ವಹಣೆ ಮಾಡಿದ್ರು ಅಂದರೆ ಅವರಿಗೆ ಅವ್ರ ಟೆನ್ಷನ್ ಇಲ್ಲ. ಯಾಕೆ ನಮಗೆ ತೊಂದರೆ ಇಲ್ಲ, ಪಂಚಾಯತ್ನವರು ನಮಗೆ ನೋಡ್ಲಿಕ್ಕೆ ಬರೋದಿಲ್ಲ, ಪ್ರವಾಸೋದ್ಯಮವರಿಗೆ ಪರವಾಗಿಲ್ಲ, ತೊಂದರೆ ಇಲ್ಲ, ಪೊಲೀಸ್ ಇಲಾಖೆ ನಮ್ಮ ಬಗ್ಗೆ ಗೋಚರ ಇಲ್ಲ, ನಾವು ನಮ್ಮ ಕೆಲಸವನ್ನು ಎಂತ ಮಾಡಿದರೆ ಸಹ ಯಾರು ಕೇಳೋರಿಲ್ಲ. ನಾವು ಆದಷ್ಟು ಯಾರು ಪ್ರವಾಸಿಗಳು ಬರ್ತಾರೆ ಅವರಿಗೆ ನಾವು ದೊಡ್ಡ ದೊಡ್ಡ ಬಿಲ್ ಹಾಕ್ತೇವೆ, ಇಷ್ಟಿಷ್ಟು ಸಾವಿರ ಇಷ್ಟಿಷ್ಟು ಗಂಟೆಗೆ ಅಂತ ಬಿಲ್ ವಸೂಲಿ ಮಾಡ್ತೇವೆ, ಹಣ ಮಾಡ್ತೇವೆ. ಅವರಿಗೆ ಈ ನೀತಿ ನಿಯಮ ಯಾವ ರೀತಿಯನ್ನು ಕಾನೂನು ಅಂತ ಅಥವಾ ಅದಕ್ಕೆ ಯಾವ ರೀತಿಯ ಪ್ರವಾಸಿಗರ ಸವಲತ್ತು ಕೊಡಬೇಕು ಅದರ ಬಗ್ಗೆ ಏನು ಗೋಜಿಲ್ಲದಿಂದಾಗಿ ಇವತ್ತು ಈ ಪ್ರಕರಣ ಆಗಲಿಕ್ಕೆ ಆಯಿತು. ಆದರೆ ಇದು ನಮಗೆಲ್ಲ ಎಚ್ಚರಿಕೆ ಗಂಟಾಗಿದೆ. ಇವತ್ತು ನಾವು ಇದನ್ನು ಎಚ್ಚರಿಕೆ ಗಂಟಾಗಿದೆ. ನಾವು ಈಗ ಅವರಿಗೆ ಆ ಒಂದು ಈ ಇನ್ಸಿಡೆಂಟ್ ಆದಾಗ ಅಲ್ಲಿ ಒಂದು ಬೀಗ ಜಡ್ದು ಅಥವಾ ಒಂದು ಎಲ್ಲ ಪೇಪರಲ್ಲಿ ನ್ಯೂಸ್ ಮಾಡಿಕೊಂಡು ನಾವು ಆ ಒಂದು ರಿಸಾರ್ಟ್ಗೆ ಬೀಗ ಜಡ್ದಿದ್ದೇವೆ ಅಥವಾ ಅವರಿಗೆ ಒಂದು ಕೇಸ್ ದಾಖಲಾಗಿದ್ದೇವೆ. ಕೇಸ್ ದಾಖಲಿಸಿದ ಕೆಲವೇ ಗಂಟೆಯಲ್ಲೇ ಅವರು ಹೊರಗೆ ಬಂದಿದ್ದಾರೆ. ಆದರೆ 3 ಜೀವವನ್ನು ಇವತ್ತು ಕಳೆದುಕೊಂಡು ಅವರು ಎತ್ತವರು ಅವರ ನೋವನ್ನು ಯಾರು ಸ್ವಾಮಿ? ಅದಕ್ಕೆ ಆ 3 ಜೀವದ ಕಳೆದುಕೊಂಡದ್ದಕ್ಕೆ ಅವರೇ ನ್ಯಾಯ ಒದಗಿಸಿದ್ದು ಯಾರು ಸ್ವಾಮಿ? ಆ 3 ಜೀವ ಯಾವಾಗ ಸಹ ಈಗ ವಾಪಸ್ ಬರ್ತದ? ಆದರೆ ಇದಕ್ಕೆ ಎಂತ ಆಗಬೇಕು? ಈ ಘಟನೆ ಕೊನೆ ಆಗಬೇಕು.
ಇದೇ ಘಟನೆ ಇದೇ ಸಾವು ಮುಕ್ತಾಯ ಆಗಬೇಕು. ಇನ್ನೂ ಯಾವುದೇ ಆಗಬಾರ್ದಾದ್ರೆ ಈ ಸಾವಿನಲ್ಲೇ ಸರ್ಕಾರ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಅಥವಾ ನಮ್ಮ SEZ CRZ ಇಲಾಖೆ ಆಗಿರ್ಬೋದು, ಅಥವಾ ನಮ್ಮ ಇವರು ಯಾರು ಪೊಲೀಸ್ ಇಲಾಖೆ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಈ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಎಲ್ಲ ಒಂದು ಕಾನೂನನ್ನು ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಅಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಸ್ಟೇ ಮಾಡ್ತಾರೆ, ಅದರಲ್ಲಿ ವಿದೇಶಿಯರು ಬರ್ತಾ ಇದ್ದಾರಾ, ಅಥವಾ ಅಲ್ಲಿ ಯಾವುದಾದ್ರೂ ಮಾದಕ ದ್ರವ್ಯಗಳು ಯೂಸ್ ಮಾಡ್ತಾರಾ, ಅಥವಾ ಅಲ್ಲಿ ಯಾವ ಇದರಲ್ಲಿ ಅನೈತಿಕ ಚಟುವಟಿಕೆ ಆಗ್ತದಾ, ಯಾವ ರಿಸೋರ್ಟಲ್ಲಿ ಎಂತೆಂಥ ಡಾಕ್ಯುಮೆಂಟ್ ಉಂಟು, ಅಲ್ಲಿ ಅವರು ಸ್ಟೇ ಮಾಡೋರಾದರೆ CCTV ಫೋಟೇಜ್ ಕೂಡ ವಾರಕ್ಕೆ ಒಂದು ಸಲ ಎಲ್ಲ ಸ್ಟೇಷನ್ಗೆ ಅಥವಾ ಸಂಬಂಧಪಟ್ಟವರಿಗೆ ಶೋ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿ ಯಾರು ಒಂದು ವೇಳೆ ಅಲ್ಲಿ ಸ್ಟೇ ಮಾಡಿದ್ರೆ ಆಧಾರ್ ಕಾರ್ಡ್ ಒಂದು ಕಾಪಿಯನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕೊಡುವಂಥ ಕೆಲಸ ಆಗಬೇಕು. ಅದೇ ರೀತಿಯಲ್ಲಿ ಒಂದು ವೇಳೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಆ ಸ್ವಿಮ್ಮಿಂಗ್ ಪೂಲ್ನ ಪಕ್ಕದಲ್ಲಿ ಇಷ್ಟಿಷ್ಟು ಮುಂಜಾಗ್ರತೆಯನ್ನು ವ್ಯವಸ್ಥೆಯನ್ನು ಅವರು ಬಳಸಬೇಕು. ಸ್ವಾಮಿ, ಸಮುದ್ರ ಬದಿಯಲ್ಲಿ ಆಗ್ತಾರೆ, ಪ್ರತಿಯೊಂದು ಈಜುಕೊಳದಲ್ಲಿ ನಾವು ನೋಡಿದ್ದೇವೆ. ನೀವು ಆಟ ಆಡುವಾಗ ಜಾಗ್ರತೆ ಮಾಡಿ, ಈ ಚಿಕ್ಕ ಮಕ್ಕಳ ಬಗ್ಗೆ ಒಂದು ಗಮನ ಇಡಿ, ಅಥವಾ ನಿಮ್ಮ ಈಗ ಜಾಗ್ರತೆ ಇಡ್ತಾರೆ. ಸ್ವಾಮಿ, ಇಂಥ ಒಂದು ವಾಸ್ಕೋ ಬೀಚ್ ಹೌಸ್ ಅಂದರೆ ಓಲ್ಡೆಸ್ಟ್ ಬೀಚ್ ಹೌಸ್, ಅಷ್ಟು ಒಂದು ಹೆಸರುವಾಸಿಯಾದ ಒಂದು ಬೀಚ್ ಹೌಸ್. ಅಂಥ ಬೀಚ್ ಹೌಸಲ್ಲೇ ಇವರು ಯಾವುದೇ ಒಂದಲ್ಲಿ ನೇಮ್ ಪ್ಲೇಟ್ ಆಗಿರ್ಬೋದು ಅಥವಾ ಯಾವುದೇ ಮುಂಜಾಗ್ರತೆ ಒಂದು ವಹಿಸಲಿಲ್ಲ. ಅದಕ್ಕೆ ನಮಗೆ ಬೇಸರ, ಬೇರೆ ಏನಲ್ಲ. ನಮಗೆ ವೈಯಕ್ತಿಕವಾಗಿ ಅವರ ಮೇಲೆ ಬೇಸರ ಇರಲ್ಲ. ಆದರೆ 3 ಜೀವ ಹೋಗಿದೆ. ಅದಕ್ಕೆ 3 ಜೀವಕ್ಕೆ ಯಾರು ಈಗ ಹೊಣೆ, ಅದನ್ನು ಯಾರು ಹೊಣೆ ವಹಿಸ್ಕೊಳ್ತಾರೆ? ಅಧಿಕಾರಿ ವಹಿಸ್ಕೊಳ್ತಾರಾ ಅಥವಾ ರೆಸಾರ್ಟ್ನ ಮಾಲಕರು ವಹಿಸ್ಕೊಳ್ತಾರಾ? ಯಾರು ವಹಿಸ್ಕೊಳ್ತಾರೆ? ಪ್ಲಸ್ ಈಗ ಆ ಒಂದು ಈಗ ಜಿಯೋ ಇತ್ತು, ಓಕೆ, ಆ ಜಿಯೋ ಹೋದರೆ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಒಂದು ಕನಿಷ್ಠ 50 ಲಕ್ಷ ಅಥವಾ 1 ಕೋಟಿಯ ಪರಿಹಾರವನ್ನು ಕೊಡುವುದು ಯಾರು? ಸಾಂತ್ವನವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಯಾವುದೋ ಒಂದು ಗಲಾಟೆ ಆದ ಸಂದರ್ಭ ಯಾರ ಜಿಯೋ ಹೋದಾಗ ಎಲ್ಲ ಸಹ ನಾವು ಅಲ್ಲಿ ಹೋಗ್ತೇವೆ, ಸರ್ಕಾರದಲ್ಲಿ ಹೋಗ್ತೇವೆ, ನಾವು ಅದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ಇಲ್ಲಿ ಸ್ವಂತ ಒಂದು ಈ ನಮ್ಮ ರಿಸೋರ್ಟ್ನ ಅವರ ನೆಗ್ಲಿಜೆನ್ಸಿಯಿಂದ ಮತ್ತು ಕೆಲವು ಅಧಿಕಾರಿಗಳ ನೆಗ್ಲಿಜೆನ್ಸಿಯಿಂದ ಇವತ್ತು ಜಿಯೋ ಹೋಗಿದೆ. ಅದಕ್ಕೆ ಪರಿಹಾರವನ್ನು ಸಂಬಂಧಪಟ್ಟವರಿಂದಲೇ ವಸೂಲಿ ಮಾಡಿ ಕೊಡಬೇಕು ಅಂತ ನಮ್ಮ ಭಾವನೆ. ಓಕೆ, ಖಂಡಿತವಾಗಿ ಕೂಡ ಈ ಮೈಸೂರಿನಿಂದ ಬಂದಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಕರಾವಳಿಗೆ ಪ್ರವಾಸೋದ್ಯಮಕ್ಕೆ ಅಥವಾ ಇಲ್ಲಿಯ ಸ್ಥಳಗಳನ್ನು ವೀಕ್ಷಣೆ ಮಾಡೋದಕ್ಕಂತ ಬರ್ತಾರೆ. ಬಟ್ ಪ್ರವಾಸೋದ್ಯಮ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ? ಬರೀ ಪ್ರವಾಸೋದ್ಯಮ ಅಂತ ಹೇಳಿ ಸರ್ಕಾರದ ಯೋಜನೆಗಳನ್ನು ಅಥವಾ ರಾಜ್ಯಕ್ಕೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟರೆ ಸಾಕ? ಇಲ್ಲಿರುವಂಥ ಪ್ರವಾಸೋದ್ಯಮಗಳು ಅಂದರೆ ಅದರ ಅಂಡರಲ್ಲಿ ಬರುವಂಥ ಕೆಲವೊಂದು ರೆಸಾರ್ಟ್ಗಳು ಅಥವಾ ಬೀಚ್ಗಳು, ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು, ನಿಯಮಗಳಿದೆ? ನಿಯಮ ಬಾಹಿರವಾಗಿ ಇರುವಂಥ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಪ್ರವಾಸೋದ್ಯಮ ಯಾಕೆ ಹಿಂಜರಿತಾ ಇದೆ? ಈ ಪ್ರಶ್ನೆಯನ್ನು ಕೇಳಲೇಬೇಕು ಸ್ವಾಮಿ. ಯಾಕಂತ ಹೇಳಿದ್ರೆ ಮೈಸೂರಿಂದ ಬಂದಿರುವಂತಹ 3 ಜನ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡೋದಕ್ಕೆ ರೆಸಾರ್ಟ್ಗಳಲ್ಲ, ಪ್ರವಾಸೋದ್ಯಮವನ್ನು ಬೊಟ್ಟು ಮಾಡ್ತಾರೆ. ಕರಾವಳಿ ಪ್ರವಾಸೋದ್ಯಮನೇ ಇದಕ್ಕೆ ಕಾರಣ ಅನ್ನುವಂಥ ರೀತಿಯಲ್ಲಿ ಮೈಸೂರಿನಾದ್ಯಂತ ಅಥವಾ ಬೇರೆ ರಾಜ್ಯದ ಮಕ್ಕಳಾದರೂ ಕೂಡ ಬೇರೆ ರಾಜ್ಯದ ಜನರು ನೇರವಾಗಿ ಕರಾವಳಿ ಪ್ರವಾಸೋದ್ಯಮವನ್ನು ಬೊಟ್ಟು ಮಾಡ್ತಾರೆ. ಆದರೆ ತಾವುಗಳು ಏನು ಮಾಡ್ತಾ ಇದ್ದೀರಾ? ರೆಸಾರ್ಟ್ನಿಂದ ಬರುವಂತಹ ಬಿಡಿಗಾಸಿಗೋಸ್ಕರ ನಿಯಮವನ್ನು ಕೂಡ ಗಾಳಿಗೆ ತೂರ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುವಂಥದ್ದು. ಇದಕ್ಕೆ ಅಧಿಕಾರಿಗಳು ಉತ್ತರವನ್ನು ನೀಡಬೇಕಾಗಿರುವಂಥದ್ದು. ರೆಸಾರ್ಟಿಗೆ ಸಂಬಂಧಪಟ್ಟಂತೆ ರೆಸಾರ್ಟ್ನವರು ಇದಕ್ಕೆ ಉತ್ತರವನ್ನು ನೀಡ್ತಾರಂತ ಕೇಳಿದ್ರೆ ನೋ ಯೂಸ್. ಅರೆಸ್ಟ್ ಆಗ್ತಾರ್ರಿ, ಸೀಲ್ ಡೌನ್ ಆಗುತ್ತೆ, ಮರುದಿವಸ ವಾಪಸ್ ಅದೇ ಬಿಸ್ನೆಸ್ ಶುರುವಾಗುತ್ತೆ, ಒಂದೆರಡು ಬಣ್ಣ ಬಳಿಬೋದಷ್ಟೇ. ಬಟ್ ಇದಕ್ಕೆ ಉತ್ತರವನ್ನು ನೀಡಬೇಕಾಗಿರುವಂಥದ್ದು ಕರಾವಳಿಗೆ ಸಂಬಂಧಪಟ್ಟಂತಹ ಪ್ರವಾಸೋದ್ಯಮದ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ. ಎಸ್ ಸುಖೇಶ್ ಸರ್, ಫಸ್ಟ್ ರಿಯಾಕ್ಷನ್ ತಗೊಳ್ಳೋದಾದರೆ ಪ್ರಸ್ತುತವಾಗಿ ಅಲ್ಲಿ ನಡೀತಾ ಇರುವಂಥ ಅನಧಿಕೃತ ರೆಸಾರ್ಟ್ ವಿಚಾರವಾಗಿ ಮತ್ತು ಅನೇಕ ವಿಚಾರದಲ್ಲೂ ಕೂಡ ತಾವು ಹೋರಾಟಗಳನ್ನು ಕೂಡ ನಡೆಸಿದ್ರಿ. ಆ್ಯಂಡ್ ಅಲ್ಲಿಯ ಸ್ಥಳೀಯವಾಗಿ ಸಂಬಂಧಪಟ್ಟಂಥ ಟೀಮ್ ಸೇವ್ ಬೆಟ್ಟಪ್ಪಾಡಿ ಕೂಡ ಅದೇ ಪ್ರದೇಶಕ್ಕೆ ಸಂಬಂಧಪಟ್ಟವರು ಕೂಡ ತಾವು ಕಂಡಿರೋ ಥರ ಅಲ್ಲಿಯ ವ್ಯವಸ್ಥೆಗಳು ನೋಡಿ. ಯೋಗೀಶ್ ಇವಾಗ ಹೇಳಿದ್ರು ಓಲ್ಡೆಸ್ಟ್ ರೆಸಾರ್ಟ್ ಅಂತ. ನಾ ಅದಕ್ಕೆ ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತಾ ಇದ್ದೀನಿ, ಓಲ್ಡೆಸ್ಟ್ ಇಲ್ಲೀಗಲ್ ರೆಸಾರ್ಟ್. ಕಳೆದ 30 ವರ್ಷದಿಂದ ನಡೀತಾ ಇದೆ. ಯಾವುದೇ ಒಬ್ಬ ಅಧಿಕಾರಿ ಪ್ರಶ್ನಿಸಲಿಲ್ಲ. ಬೇಡ, ಆ ಘಟನೆ ನಡೆದಂತ ಸ್ವಿಮ್ಮಿಂಗ್ ಪೂಲ್, ಅವರ ಕಾರ್ ಪಾರ್ಕಿಂಗ್ ಎಲ್ಲ ಇರೋದು CRZ ಸರ್ಕಾರಿ ಜಾಗದಲ್ಲಿ. CRZ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಸ್ಥಳೀಯ ಆಡಳಿತ ಏನ್ ಮಾಡ್ತಾ ಇದೆ? ಇವಾಗ ಇದು ಇಲ್ಲೀಗಲ್ ಆದ ಕಾರಣ ಇಲ್ಲಿ ಈ ಘಟನೆ ನಡೆಯಿತು. ಇದು ಲೀಗಲ್ ರೆಸಾರ್ಟ್ ಆಗ್ತಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಯಾಕೆಂದ್ರೆ ಲೀಗಲ್ ರೆಸಾರ್ಟ್ ಆದ ಕೂಡಲೇ ಕೆಲವು ಮಾನದಂಡಗಳನ್ನ ಇವರು ಫಾಲೋ ಮಾಡ್ಬೇಕಾಗತ್ತೆ. ಈ ಮಾನದಂಡಗಳನ್ನು ಫಾಲೋ ಮಾಡಿ ಎವ್ರಿ ಇಯರ್ ಇನ್ಸ್ಪೆಕ್ಷನ್ಸ್ ಇರುತ್ತೆ, ಅಲ್ಲಿ ಇವರು ಸಬ್ಮಿಟ್ ಮಾಡಬೇಕಾಗತ್ತೆ. ಸ್ವಿಮ್ಮಿಂಗ್ ಪೂಲ್ನ ಆಳ ಎಷ್ಟಿದೆ, ಅದರ ಅಗಲ ಎಷ್ಟಿದೆ, ಅಲ್ಲಿ ಯಾವ ಥರ ಮೆಷಿನ್ಸ್ ಯೂಸ್ ಮಾಡ್ತಾರೆ ನೀವು ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡೋಕ್ಕೆ, ಎಷ್ಟು ಲೈಫ್ ಗಾರ್ಡ್ಸ್ ಇದ್ದಾರೆ, ಎಷ್ಟು ಲೈಫ್ ಜಾಕೆಟ್ ಇದೆ,
ನಿಮ್ಮ ಹತ್ರ ಏನಾದರೂ ಸಂಭವಿಸಿದ್ರೆ ಆಂಬ್ಯುಲೆನ್ಸ್ ಫೆಸಿಲಿಟಿ ಇದೆಯಾ ಹತ್ತಿರ ಯಾವುದಾದ್ರೂ ಆಸ್ಪತ್ರೆ ಇದೆಯಾ? ಸುಮಾರು ಮಾನದಂಡಗಳು ಪ್ರಶ್ನೆಗೆ ಬರ್ತದೆ. ಉದಾಹರಣೆಗೆ ನಾನು ಒಂದು ವಿದೇಶ ಪ್ರವಾಸದಲ್ಲಿದ್ದೆ, ಕಾರ್ಪೊರೇಟ್ ವೀಸಾದಲ್ಲಿ ಹೋಗಿದ್ದೆ. ಅಲ್ಲಿ ನನ್ನನ್ನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆ 5 ಸ್ಟಾರ್ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ಒಂದೇ ಒಂದು ಪ್ರಶ್ನೆ ನನಗೆ, ನೀವು ಕಾಟನ್ ಬರ್ಮುಡ ಹಾಕಿದ್ದೀರಿ, ಟೆರಿಕಾಟನ್ ಹಾಕಿಕೊಂಡು ಬನ್ನಿ, ನಮ್ಮ ಮಾನದಂಡ ಪ್ರಕಾರ ನಿಮ್ಮ ಕಾಟನ್ ಡ್ರೆಸ್ ಅಲೌಡ್ ಇಲ್ಲ ಇಲ್ಲಿ, ನಾಳೆ ಏನಾದರೂ ಆದರೆ ನಾನು ಉತ್ತರ ಕೊಡಬೇಕಾಗ್ತದೆ. ಸೊ ಇಷ್ಟೊಂದು ಮಾನದಂಡಗಳನ್ನು ಅಲ್ಲಿ ನಾವು ನಿರ್ವಹಿಸಬೇಕಾಗ್ತದೆ. ಇಲ್ಲಿ ಡ್ರೆಸ್ ಕೋಡ್ ಬಿಡಿ, ಒಂದು ಪ್ರಾಪರ್ ಅಲ್ಲಿ ಬೇಕಾದಂಥ ಒಂದು ಸೈನ್ ಬೋರ್ಡ್ಸ್ ಇಲ್ಲ. ಇಲ್ಲಿ ಆಳ ಎಷ್ಟಿದೆ, ಎಲ್ಲಿ ಈಜ್ಬೋದು, ಎಲ್ಲಿ ಈಜಬಾರ್ದು. ಕೆಲವು ರೆಸಾರ್ಟ್ಗಳಲ್ಲಿ ಏನು ಮಾಡಿದ್ದಾರೆ, 4 ಅಡಿಗಿಂತ ಆಳದ ಈಜುಕೊಳವೇ ಇಲ್ಲ ಅವರು. ಈಗ ಅದು 4 ಅಡಿ ಈಜುಕೊಳ ಆಗ್ತಿದ್ರೆ ಅವರಲ್ಲಿ ಮುಳುಗಿ ಸಾಯ್ಲಿಕ್ಕೆ ಇಲ್ಲ ಆಯ್ತು. ಅಲ್ಲಿ ಮುಂದೆ ಹೋದಾಗೆ ಅದರ ಆಳ ಜಾಸ್ತಿ ಆಗ್ತದೆ. ಅದು ಅವೈಜ್ಞಾನಿಕ ಅಂತ ಹೇಳ್ಬೋದು. ಅಥವಾ ಇವರೊಂದು ಅಡ್ಡ ನೆಟ್ಟಾದ್ರೂ ಕಟ್ಟಬೇಕಿತ್ತು ಮುಂದೆ ಯಾರು ಹೋಗದಾಗಿ. ಇಲ್ಲಾದ್ರೆ ಇವರ ಹತ್ರ ವ್ಯವಸ್ಥೆ ಇಲ್ಲ, ಇವರಿಗೆ ಲೈಫ್ ಗಾರ್ಡನ್ನು ಇಟ್ಟು ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ನೀರನ್ನು ಅರ್ಧಕ್ಕೆ ಇಳಿಸಿ ಇಡ್ಬೋದಿತ್ತು, ಫುಲ್ಲು ತುಂಬಿಸಿ ಇಡಬೇಕು ಅಂತ ಇಲ್ಲ ಆಯ್ತು. ಇವರಿಗೆ ಅಟ್ರಾಕ್ಷನ್ ಆಗಬೇಕು, ಇಲ್ಲಿಗಲೂ ಆಗಬೇಕು, ದುಡ್ಡೂ ಆಗಬೇಕು. ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ನಿಯೋಜಿಸಲಿಕ್ಕೂ ಆಗೋದಿಲ್ಲ. ಇದೆಲ್ಲ ಬೆಳೀಲಿಕ್ಕೆ ಕಾರಣ ಅಧಿಕಾರಿಗಳ ಭ್ರಷ್ಟಾಚಾರ. ಈಗ ವಾಸ್ಕೋದು ಒಂದು ಬೀಗ ಜಡಿದ್ರೆ ಸಾಲುದಿಲ್ಲ, ಅಲ್ಲಿ ಇನ್ನೂ 10-20 ಗೆಸ್ಟ್ ಹೌಸ್ ಇದೆ. ಇವತ್ತು ಬೆಳಿಗ್ಗೆ ಅಲ್ಲಿ ಲೋಕಲ್ ಒಬ್ಬ ನಂಗೆ ಫೋನ್ ಮಾಡಿ ಹೇಳ್ತಾರೆ, ಒಬ್ರು ನಮ್ಮವರೇ, ಅಲ್ಲಿ ಕ್ಯಾಂಪ್ 21 ಹತ್ರ ಹೋಗಿದ್ದೆ ಮರ್ಯ, ಅವ್ರು ಹೇಳ್ತಾರೆ, ಅವರ ಪ್ರೆಸ್ ಮೀಟು, ಅವರ ಮೀಡಿಯಾ, ಅವರ ಪೇಪರ್, TV ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ತುಂಬ ಪವರ್ಫುಲ್. ಇವತ್ತು ಬಂದು ನೋಡು, ನಮ್ದು ಫುಲ್ ಗೆಸ್ಟ್, ಫುಲ್ ಪ್ಯಾಕ್, ನಮ್ಮ ಸಬ್ ಗೆಸ್ಟ್ ಹೌಸ್ ಫುಲ್, ಅದ್ರ ಹಿಂದೆ 5-6 ಸಬ್ ಗೆಸ್ಟ್ ಹೌಸ್ ಇದೆ, ಎಲ್ಲ ಫುಲ್. ನೀವೇನು ಮಾಡ್ತೀರಿ? ನಿಮ್ಗೇನ ಮಾಡ್ಲಿಕ್ಕೆ ಆಗ್ತದ? ಹಾಗಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಸ್ವಾಮಿ? ಇದು ಯಾರ ಧೈರ್ಯದಲ್ಲಿ ಮಾತಾಡ್ತಾರೆ? ಇಲ್ಲಿಗಲ್ ಅನ್ನುವಂಥದ್ದನ್ನು ಒಪ್ಕೊಳ್ತಾರೆ, ಬಟ್ ನಮ್ಮನ್ನ ತಡೆಯೋದಕ್ಕೆ ನಾವು ಬಲಿಷ್ಠರು. ನಮ್ಮನ್ನು ನಿಮ್ಮ ಈ ಸಂಘಟನೆಗಳು, ಈ ಹೋರಾಟ, ಈ ಮೀಡಿಯಾ, ಈ ಪತ್ರಿಕೆ, ಈ ಟಿವಿಗಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಶ್ನಾತೀತರು, ಎಬೌವ್ ದ ಜುಡಿಷರಿ. ನಾವು ಕಾನೂನಿಗಿಂತ ಮೇಲೆ ಇದ್ದೇವೆ. ನೀವು ನಮ್ಮನ್ನು ಏನ್ ಮಾಡ್ತೀರಿ? ನೋಡಿ, ಈ ಘಟನೆ ಸಂಭವಿಸಿದಾಗ ಎಲ್ಲ ಗೆಸ್ಟ್ ಹೌಸ್ಗಳನ್ನು ಸೀಲ್ ಮಾಡಬೇಕಾಗಿತ್ತು ಉದ್ದಕ್ಕೆ. 2011ರಲ್ಲಿ ಪೊನ್ನುರಾಜುರವರು ಒಂದೇ ಒಂದು CRZ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಇರುವ ಒಂದೇ ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನು ಬಿಡ್ಲಿಲ್ಲ. ಅದು ಗೆಸ್ಟ್ ಹೌಸ್ ಇರಲಿ, ಪಂಪ್ ಶೆಡ್ ಇರಲಿ, ಅಥವಾ ಕಂಪೌಂಡ್ ಇರಲಿ, ಒಡೆದಾಕಿದ್ರು. ನೋಡಿ, ಈ ಅಧಿಕಾರಿಗಳು ನಮ್ಗೆ ಗುಬ್ಬಕ್ಕ ಕಾಗಕ್ಕನ ಕತೆ ಹೇಳ್ತಾರೆ. ಸರ್, ನೋಟಿಸ್ ಮಾಡಿದ್ದೇವೆ ಯೋಗೀಶ್ವರ್ ಅವರೇ, ನೋಟಿಸ್ಗೆ ಅವರಿಗೆ ಟೈಮ್ ಕೊಡ್ಬೇಕಾಗತ್ತೆ. ಇಲ್ಲ ಸ್ವಾಮಿ, ನೀವು ಕಾನೂನು ನಮ್ಗೆ ಕಲಿಸಬೇಡಿ. CRZ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಇಲ್ಲಿಗಲ್ ಆಕ್ಯುಪೈ ಆದ್ರೆ ವಿದೌಟ್ ನೋಟಿಸ್ ನಿಮ್ಗೆ ಡೆಮಾಲಿಷನ್ ಮಾಡಬಹುದು. ಸುಪ್ರೀಂ ಕೋರ್ಟ್ ನ ಕ್ಲಿಯರ್ ಜಜ್ಮೆಂಟ್ ಇದೆ. ನೀವು ನಮ್ಮ ಹತ್ರ ಚಾಲೆಂಜ್ ಮಾಡೋದಾದ್ರೆ ನಾವು ನಿಮ್ಗೆ ಜಜ್ಮೆಂಟ್ ಕಾಪಿ ಇಟ್ಟು ತೋರಿಸ್ತೇವೆ. ನೀವು ಆಕ್ಷನ್ ತೆಗಿತೀರಾ? ನನ್ನ ಪ್ರಶ್ನೆ. ನೀವು ಬಟ್ಟಪಾಡಿಯಲ್ಲಿ ಒಂದು ಇಲ್ಲಿಗಲ್ ಟೂರಿಸಂಗೆ ಒಂದು ಲೀಸ್ ಕೊಟ್ರಿ, ಅವಾಗ ಅಲ್ಲಿ ಕಾಂಡಾಲ್ ಮರ ಕಡಿದ್ರು ಸರ್. ಈ ಕಾಂಡಾಲ್ ಮರ ಅಂದ್ರೆ ಇವಾಗ ಚಂದನ ಕಡಿದಷ್ಟು ದೊಡ್ಡ ಕೇಸ್ ಆಗತ್ತೆ. ಸುನಾಮಿ ನಂತರ ಕಾಂಡಾಲ್ ಮರವನ್ನು ಯಾರು ಮುಟ್ಲಿಕ್ಕೆ ಆಗುದಿಲ್ಲ. ಈ ಕಾಂಡಾಲ್ ಮರದ ಸ್ಟೋರಿ ನಾವು ಮಾತ್ರ ತುಂಬಾ ಇದೆ. ಗೋದ್ರೇಜ್ನವ್ರದ್ದು 1,000 ಎಕರೆ ಭೂಮಿ ಬೊಂಬೆಯಲ್ಲಿ ಕಳ್ಕೊಂಡಿದ್ದಾರೆ ಕಾಂಡಾಲ್ ಮರದಿಂದಾಗಿ. ಅಲ್ಲಿ ಒಬ್ಬ ಕಡಿದಾಗ ಇವರು ಪೊಲೀಸರಾಗ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅವನ ಮೇಲೆ FIR ಮಾಡಲಿಲ್ಲ. ನಾನು ನಮ್ಮ ಸಂಘಟನೆ ಬಾಂಬೆ ಹೈಕೋರ್ಟ್ ಜಜ್ಮೆಂಟ್ ಅನ್ನ ಅವರ ಮುಂದೆ ಇಟ್ಟ ಮೇಲೆ, PDF ಕಾಪಿಯನ್ನು ಇಟ್ಟ ಮೇಲೆ ನಾವು ಹೇಳಿದ್ದು, ಇದರ ಪ್ರಕಾರ ನೀವು ಈ ಜಜ್ಮೆಂಟ್ ಪ್ರಕಾರ ಇವನ ಮೇಲೆ FIR ಮಾಡದಿದ್ರೆ ನಾವು ನಿಮ್ಮನ್ನ ಹೈಕೋರ್ಟ್ ಅಲ್ಲಿ ಸೂ ಮಾಡ್ತೇವೆ. ಆಗ FIR ಮಾಡಿದ್ರು. ನಮ್ಗಿಂತ ಚೆನ್ನಾಗಿ ಇವರಿಗೆ ಕಾನೂನು ಗೊತ್ತುಂಟು, ಇವರು ಮಾಡುವುದಿಲ್ಲ. ಯಾಕೆಂದ್ರೆ ಇವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡ್ರೆ ಭ್ರಷ್ಟಾಚಾರ ನಡೆಯುವುದಿಲ್ಲ. ಈ ಭ್ರಷ್ಟಾಚಾರವನ್ನ ಇವರದ್ದು ಪ್ರಮುಖ ಎಜೆಂಡಾ ಭ್ರಷ್ಟಾಚಾರ. ನಾವು ಪ್ರಗತಿಗೆ ಅಡ್ಡಿಪಡಿಸ್ತಾ ಇಲ್ಲ, ಟೂರಿಸಂಗೆ ನಾವು ವಿರೋಧಿಗಳಲ್ಲ. ನಮಗೂ ತುಂಬಾ ಆಸೆ ಉಂಟು, ನಮ್ಮ ಊರು ಬೆಳಿಬೇಕು, ನಮ್ಮ ದೇಶ ಬೆಳಿಬೇಕು, ನಮ್ಮ ರಾಜ್ಯ ಬೆಳಿಬೇಕು, ಇಲ್ಲಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬರಬೇಕು, ನಮ್ಮದು ಒಂದು ನೋಟೆಡ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಬೇಕು, ನಮ್ಮ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಶ್ವ ದರ್ಜೆಗೆ ಇನ್ನೂ ಮೇಲೆ ಇರಬೇಕು, ಎಲ್ಲ ಉಂಟು. ಆದ್ರೆ ನಾವು ಹೇಳ್ತಾ ಇರೋದು, ನೀವು ಕಾನೂನನ್ನ ಯಾರ ಕೈಗೆ ಎಟಕದಾಗೆ ಮಾಡಿ ಇಡಬೇಡಿ.
ಈ ಕೈಗೆಟಕದಾಗಿ ನೀವು ಕಾನೂನು ಮಾಡಿ ಉದ್ದೇಶ ಅವನಿಗೆ ನಿಮ್ಮ ಕ್ರೈಟೀರಿಯಾ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ, ನೀವು ಕೇಳುವಂತ NOCಗಳನ್ನು ತರಲಿಕ್ಕೆ ಆಗುದಿಲ್ಲ, ನೀವು ಕೇಳುವಂತ ಪೇಪರ್ಸ್ ಅನ್ನು ಅವನಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಅವನು ಏನು ಮಾಡ್ತಾನೆ, ಸರ್ ರಮ್ಯ ಸರ್ ಸ್ವಲ್ಪ ನೋಡಿ ಸರ್, ಹೊಟ್ಟೆಪಾಡಿಗೆ ಏನಾದರೂ ಮಾಡ್ತೇವೆ ಸರ್, ಇಷ್ಟು ಅಂತ ನೀವು ಫಿಕ್ಸ್ ಮಾಡ್ತೀರಿ. ಇದು ಮತ್ತೆ ಚೈನ್ ಲಿಂಕ್ ತರ ಬೆಳೀತಾ ಹೋಗ್ತದೆ. ಒಬ್ಬ ಮಾಡ್ತಾನೆ, ಮತ್ತೊಬ್ಬ ಮಾಡ್ತಾನೆ. ಆದ ಕಾರಣ ಇವತ್ತು ಅವರಿಗೆ ಆ ಮಾತಾಡುವ ಧೈರ್ಯ ಬಂತು ನೋಡಿ, ನಿಮ್ಮ ಕೃಪಾ ಕಟಾಕ್ಷ ಇರುವ ಕಾರಣ. ಇಲ್ಲದಿದ್ರೆ ನೋಡಿ ಇಷ್ಟು ದೊಡ್ಡ ಅನಾಹುತ ಆಯ್ತು. ಒಬ್ಬನೇ ಒಬ್ಬ ಸಾಂಕೇತಿಕವಾಗಿ ಒಂದು ಶ್ರದ್ಧಾಂಜಲಿಗೋಸ್ಕರ ಒಂದು ಗೆಸ್ಟ್ ಹೌಸ್ ಅನ್ನು ಮುಚ್ಚಲಿಲ್ಲ, ಅಥವಾ ಇವರು ಮುಚ್ಚಿಸ್ಲಿಲ್ಲ. ನೋಡಿ ನಿಗ್ಲಿಜೆನ್ಸಿ ಎಷ್ಟು ದೊಡ್ಡ ಕೇಸ್ ಆಗತ್ತೆ ಅಂದ್ರೆ, ಒಂದು 20 ವರ್ಷ ಹಿಂದೆ ತಮಿಳುನಾಡಲ್ಲಿ ಒಂದು ಸ್ಕೂಲಲ್ಲಿ ಬೆಂಕಿ ಹತ್ಕೊಂತು, 20 ವಿದ್ಯಾರ್ಥಿಗಳು ಮರಣ ಹೊಂದಿದ್ರು. ಅಡಿಗೆ ಮಾಡುವಾಗ ಬೈ ಮಿಸ್ಟೇಕ್ ಏನಾದ್ರೂ ಆಯ್ತು. ಅದರಲ್ಲಿ ಪ್ರಿನ್ಸಿಪಲ್, ಸೆಕ್ರೆಟರಿ, ಟ್ರಸ್ಟಿದ ಅಧ್ಯಕ್ಷ, ಆ ಕಸಗುಡಿಸುವವರನ್ನು ಹಿಡಿದು 9 ಜನಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸಿತು ಮೆಡ್ರಾಸ್ ಹೈಕೋರ್ಟ್. ನಿಗ್ಲಿಜೆನ್ಸಿ ಸ್ವಾಮಿ, ಅದು ಕೂಡ ಯಾರು ಬೆಂಕಿ ಹಚ್ಚಿ ಮಕ್ಕಳನ್ನು ಕೊಲ್ಲಿಲ್ಲ. ಇಲ್ಲಿ ಕೂಡ ಆಗಿರೋದು ನಿಗ್ಲಿಜೆನ್ಸಿನೇ. ಇಲ್ಲಿ ಇವರಿಗೆ ಯಾರು ಜೀವಾವಧಿ ಶಿಕ್ಷೆ ಕೊಡಿಸುವವರು? ಎಸ್ ಯೋಗೇಶ್ ಸರ್, ಈಗಾಗಲೇ ತಾವು ಕೂಡ ಮೊನ್ನೆ ಆ ಸ್ಥಳದಲ್ಲಿದ್ರಿ. ಆ್ಯಂಡ್ ಸುಖೇಶ್ ಸರ್ ಹೇಳಿರೋ ಥರ ಅಲ್ಲೊಂದು ಘಟನೆ ನಡೆಯಿತು. ಒಂದು ರೆಸಾರ್ಟಲ್ಲಿ ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಉಳಿದ ರೆಸಾರ್ಟ್ ವಿಚಾರವಾಗಿ ತನಿಖೆ ನಡೆಸುವಂಥದ್ದು ಅಥವಾ ಅಲ್ಲಿಯ ದಾಖಲೆಗಳನ್ನು ಪರಿಶೀಲಿಸುವಂಥದ್ದು ಅಥವಾ ಅದರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಏನಾದರೂ ನಡೆದಿದೆಯಾ ಅಧಿಕಾರಿಗಳಿಂದ ಅಥವಾ ಇಲಾಖೆಗಳಿಂದ? ಇಲ್ಲ ನೋಡಿ, ಆ ದಿನ ನಾನು ರಾತ್ರಿ ಪೊಲೀಸ್ ಸ್ಟೇಷನ್, ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ತುಂಬ ಹೊತ್ತು ತನಕ, ರಾತ್ರಿ ತನಕ ನಾನು ಅಲ್ಲಿದ್ದೆ. ನಮ್ಮ ಮೃತ ಮಕ್ಕಳ ಪೇರೆಂಟ್ಸ್ ಕೂಡ ಇದ್ದರು. ಫಸ್ಟ್ 2 ಪೇರೆಂಟ್ಸ್ ಬಂದಿದ್ದು, 2 ಮಕ್ಕಳ ಪೇರೆಂಟ್ಸ್, ಮತ್ತು ಒಬ್ಬರದ್ದು ಬರಲಿಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಆನಂತರ ಅವರು ಸಹ ಬಂದರು. ಆನಂತರ ನಾವು ರಿಸೋರ್ಟ್ ಹತ್ರ ಬಂದೆವು, ಅಲ್ಲಿ ಮಾಜರೆಲ್ಲ ಆಗ್ತಿತ್ತು. ಆನಂತರ ಅಲ್ಲಿ ಬೀಗ ಜಡಿಯುವಂಥ ಕೆಲಸ ಮಾಡಿತ್ತು. ಆನಂತರ ನಾನು ಪುನಃ ಅಲ್ಲಿ ಸೀದಾ ವೆನ್ಲಾಕ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಹತ್ರ ಹೋದೆವು. ಅಲ್ಲಿ ಸಹ ನಾವು 3-3.5 ಗಂಟೆ ತನಕ ನಾನು ಅಲ್ಲಿದ್ದೆ. ಆದರೆ ಸಹ ನನಗೆ ಬೇಸರ ಅಂದರೆ, ಒಂದು ಅವ್ರಿಗೆ ಆ ಟೈಮಲ್ಲಿ ಅಲ್ಲದೆ ಇಡೀ ಕರೆಂಟ್ ಕೂಡ ಹೋಗಿತ್ತು. ನಮಗೆ ಅದೃಷ್ಟ ಶಾಕಿ, ಆ ಟೈಮಲ್ಲೇ ಅಲ್ಲಿ ಸ್ಟೇಷನಲ್ಲಿ ಒಂದು 10:30 ಗಂಟೆ ತನಕ ಸ್ಟೇಷನ್ ಕರೆಂಟ್ ಇಲ್ಲ. ನಾವು ಎಲ್ಲ ಕಡೆಗೆ ಫೋನ್ ಮಾಡಿಕೊಂಡು KBಗೆ ರಿಕ್ವೆಸ್ಟ್ ಮಾಡಿದರೆ ಸಹ ಆ ಟೈಮಲ್ಲಿ ಈವನ್ ಕರೆಂಟ್ ಕೂಡ ಇಲ್ಲ. ಯಾಕೆಂದರೆ ಹೇಗೆ ಅದು ಭಾರಿ ಆಶ್ಚರ್ಯ ಆಯಿತು, ಕರೆಂಟ್ ಇಲ್ಲ. ಮತ್ತು ಅಲ್ಲಿಯ ತಹಸೀಲ್ದಾರ್ ಕೂಡ ಫೋನ್ ಮಾಡಿ KB ರಿಕ್ವೆಸ್ಟ್ ಮಾಡ್ತಿದ್ರು, ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಅಟ್ಲೀಸ್ಟ್ ಒಂದು ಇದಾಗಲಿ. ಯಾಕೆಂದರೆ ಪ್ರಿಂಟ್ ಅಲ್ಲಿ ಸ್ಟೇಷನಲ್ಲಿ ಕರೆಂಟ್ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ನನಗೆ ಬೇಸರ ಅಂದರೆ ನೋಡಿ, 3 ಜನ ಆ ಪ್ರದೇಶದಲ್ಲಿ ಒಂದು ಈಜುಕೊಳದಲ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ಪಾಪ ಮೈಸೂರಿನಿಂದ ಸಂತೋಷದಲ್ಲಿ ಅನುಭವಿಸ್ಕೋಸ್ಕರ, ಯಾಕೆಂದರೆ ಯಾರೇ ಕೂಡ ಇವತ್ತು ಬೇರೆ ರಾಜ್ಯದಿಂದ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲರೂ ಸಹ ಮಂಗಳೂರನ್ನು ಆಕರ್ಷಣೆ ಆಗುತ್ತೆ ಬೀಚ್ಗಳು ಉಂಟಂತ. ಇಲ್ಲ ಬೀಚ್ ಅಂದರೆ ಅಟ್ರಾಕ್ಷನ್, ಬೀಚ್ ಮತ್ತು ದೇವಸ್ಥಾನಗಳು ಅಂತ ಹೇಳ್ಕೊಂಡು ಪಾಪ ಆಶೆಯಲ್ಲಿ ಬಂದಿದ್ದಾರೆ. ಆದರೆ ಆ ಒಂದು ಸಂತೋಷದಲ್ಲಿ ಬಂದ ಮಕ್ಕಳು ಎನವಾಗಿಕೊಂಡು ಮರಳಿ ಹೋಗುವಾಗ ಇವರು ಈಗ ಸುಖೇಶ್ ಅವರು ಹೇಳಿದಾಗೆ ಕನಿಷ್ಠ ಪಕ್ಷ ಇಡೀ ಉಳ್ಳಾಲದ ಪ್ರದೇಶದಲ್ಲಿರುವಂಥ ಅಥವಾ ಎಲ್ಲ ಗೆಸ್ಟ್ ಹೌಸ್ನವರು ಒಂದು ತನ್ನ ಮಾನವೀಯತೆ ದೃಷ್ಟಿಯಿಂದ ಆಗಿರುವ ಮನುಷ್ಯತ್ವ ದೃಷ್ಟಿಯಿಂದ ಎಲ್ಲರೂ ಕೂಡ ಒಂದ್ಸಲ ಎಲ್ಲ ಎಲ್ಲಿ ಉಂಟು ಎಷ್ಟು ಉಂಟು ಅಲ್ಲಿ ಗೆಸ್ಟ್ ಹೌಸ್ ಆಗಿರ್ಬೋದು, ಎಲ್ಲ ಒಂದು ಕಪ್ಪು ಫ್ಲಾಗ್ ಆದರೂ ಹಾಕಬೇಕಿತ್ತು, ಸಾಂಕೇತಿಕವಾಗಿ ಕಪ್ಪು ಫ್ಲಾಗ್. ಯಾಕಂದರೆ ಅವರಿಗೆ ನಾವು ಒಂದು ಶ್ರದ್ಧಾಂಜಲಿ ಒಂದು ದೃಷ್ಟಿಯಿಂದ ಆ ಪ್ರದೇಶದಲ್ಲಿ ಒಂದು ಕಪ್ಪು ಬಾವುಟ ಹಾಕಬೇಕಿತ್ತು ಅಟ್ಲೀಸ್ಟ್. ಯಾಕಂದರೆ ನಮಗೆ ಅದರ ಬಗ್ಗೆ ನಮಗೆ ನೋವು ಉಂಟು ಅಂತ ಹೇಳ್ಕೊಂಡು ಅಲ್ಲಿ ನೋಡುವಾಗ ಅಂಥದ್ದು ಯಾವುದೇ ಆಗಲಿಲ್ಲ. ಅದರ ಮರುದಿನ ಅದೇ ದಿನ ನಾವು ಅಲ್ಲಿ ಡೆತ್ ಆಗಿದೆ 3, ಅದೇ ದಿನ ನಾವು ಇಲ್ಲಿ ಹಾಜರಾಗ್ತಾ ಉಂಟು. ಅದೇ ಹೊತ್ತಲ್ಲಿ 4-5 ಗಾಡಿಗಳು ಬರ್ತಾ ಉಂಟು, ಎಲ್ಲ ಬೇರೆ ಬೇರೆ ಪ್ರವಾಸಿಗಳು ಬರ್ತಾ ಇದ್ದಾರೆ, ಅವರು ಬೇರೆ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದಾರೆ, ಫುಲ್ ಬೇರೆ ಬೇರೆ ಕಾರೆಲ್ಲ ಬರ್ತಾ ಇತ್ತು. ನಿನ್ನೆ ಕೂಡ ಸಹ ನಾನು 11-10 ಗಂಟೆ ರಾತ್ರಿ ನಾನು ಅಲ್ಲಿ ಇದೆ ಬೀಚ್ ರಿಸೋರ್ಟ್ ರೋಡಲ್ಲಿ, ಅದೇ ಅಲ್ಲಿ ಬೇರೆ ಬೇರೆ ನಾನು ಹೋಗಿದ್ದೆ ರಾತ್ರಿ ನೈಟಲ್ಲಿ ಆ ರೋಡಲ್ಲಿ ನೋಡುವಾಗ ಸಹ ಎಲ್ಲ ಹೆಚ್ಚಿನ ಕಡೆ ನಮ್ಮ ರಿಸೋರ್ಟ್ ಆಗಿರ್ಬೋದು, ಗೆಸ್ಟ್ ಹೌಸಿನ ಹೊರಗಡೆ ದೊಡ್ಡ ದೊಡ್ಡ ಕಾರ್ಗಳು ಬಂದು ನಿಂತಿದೆ. ಇದು ಯಾಕೆಂದರೆ ಸುಖೇಶ್ ಅವರು ಹೇಳಿದಾಗೆ ಅವರಿಗೆ ಭಯನೇ ಇಲ್ಲ, ಮತ್ತೆ ಒಂದು ಮನುಷ್ಯತ್ವ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಮೊನ್ನೆ ನೋಡಿ ಡೆಲ್ಲಿಯಲ್ಲಿ ದೊಡ್ಡ ಒಂದು ಇನ್ಸಿಡೆಂಟ್ ಆಯಿತು ನೋಡಿ. ಡೆಲ್ಲಿಯಲ್ಲಿ ಆದ ಇನ್ಸಿಡೆಂಟ್, ಒಂದು ಬಿಲ್ಡಿಂಗ್ನ ಕೆಳಭಾಗದಲ್ಲಿ ನೀರು ಹೊಕ್ಕಿಕೊಂಡು 3 ದೊಡ್ಡ IAS ಕಲಿಯುವಂಥ ವಿದ್ಯಾರ್ಥಿಗಳು IAS ಇದಾಗುವಂಥವರು ತೀರಿ ಹೋದ ಇನ್ಸಿಡೆಂಟ್ ಇಡೀ ಭಾರತ ದೇಶದಲ್ಲಿ ಒಂದು ಸಂಚಲನ ಆಯಿತು. ಭಾರತ ದೇಶದಲ್ಲಿ ಎಲ್ಲ ಪೇಪರಲ್ಲಿ ಮುಖಪುಟದಲ್ಲಿ, ನಮ್ಮ ಡೆಲ್ಲಿಯಾದ ಘಟನೆ ಇವತ್ತು ಮಂಗಳೂರಿನ ಪೇಪರಲ್ಲಿ ಸಹ ಎಲ್ಲ ಮುಖಪುಟದಲ್ಲಿ ಬಂತು. ಆದರೆ ಇವತ್ತು ಉಳ್ಳಾಲ ನಮ್ಮ ಸೋಮೇಶ್ವರದಲ್ಲಿ ಆಗಿರುವಂಥ ಬೀಚ್ ರಿಸಾರ್ಟ್ನ ಒಂದು ಎಫೆಕ್ಟ್ ನಮ್ಮ ಎಷ್ಟು ಜಾಗಕ್ಕೆ ಆಗಿದೆ ಸ್ವಾಮಿ. ಇವರಿಗೆ ಇಷ್ಟೇ ಅದು ರಾತ್ರಿ ಅದನ್ನು ಡೆಡ್ ಬಾಡಿಯನ್ನು ಸಾಗಿಸುವಂಥದ್ದು, ಅಲ್ಲಿ ಒಂದು ಆನಂತರ ಅವರಿಗೆ ಬೀಗ ಜಡಿಯುವಂಥದ್ದು, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಅಂತ ನೆನೆಸ್ಬಾರ್ದು ಸ್ವಾಮಿ. ನಾನು ಹೇಳೋದು ನಮಗೆ ಇವತ್ತು ಎಲ್ಲರಿಗೆ ಕೂಡ ಜವಾಬ್ದಾರಿ ಉಂಟು.
ನಾವು ಏನಾಕೆಲ್ಲ ಚಿಕ್ಕ ಚಿಕ್ಕ ಮಂದಿಗಳು ಯಾವುದಾದ್ರು ಮಿಸ್ಟೇಕ್ ಆಗಿದ್ರೆ ನಾವು ದೊಡ್ಡ ಇಶ್ಯೂ ಮಾಡ್ತಿರಲಿಲ್ಲ. ಓಕೆ, ಅವ್ರು ಏನಾದರೂ ಫ್ಯೂಚರಲ್ಲಿ ಸರಿ ಮಾಡ್ಕೊಳ್ತಾರೆ, ಯಾವುದೋ ಒಂದು ಪೇಪರ್ ವಿಷಯ ಆಗಿರ್ಬೋದು ಅಥವಾ ಒಂದು ಡಾಕ್ಯುಮೆಂಟ್ ವಿಷಯ ಆಗಿರ್ಬೋದು, ಏನಾದರೂ ಅವರಲ್ಲಿ ಒಂದು ಕಾನೂನು ಅದರಲ್ಲಿ ಎಂಥದ್ದು ಮಿಸ್ಟೇಕ್ ಆಗಿದ್ದರೆ ನಾವು ಅವರಿಗೆ ಟೈಮ್ ಕೊಡುವ ಅಂತ ಹೇಳ್ಬೋದು. ಪರವಾಗಿಲ್ಲ 30 ದಿನ ಅಥವಾ 2 ತಿಂಗಳು 3 ತಿಂಗಳು ಪಾಪ ಟೈಮ್ ಕೊಡುವ, ಅವ್ರು ಇನ್ನಾದರೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಅದನ್ನು ಆ ಡಾಕ್ಯುಮೆಂಟ್ ಸರಿ ಮಾಡಲಿ ಅಂತ ಹೇಳ್ಬೋದು. ಇವತ್ತು ಡಾಕ್ಯುಮೆಂಟ್ ವಿಷಯ ಅಲ್ಲ, 3 ಜೀವ ಹೋಗಿದೆ ಸ್ವಾಮಿ, 3 ಜೀವ ಹೋಗಿದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ನಾವು ಆ ಆತ್ಮಕ್ಕೆ ಶಾಂತಿ ಸಿಗಬೇಕಾಗ್ತದೆ. ಅವರ ಹೆತ್ತವರ ಕುಟುಂಬಕ್ಕೆ ನಾವು ಇಲ್ಲ, ನಾವೆಲ್ಲ ಕರ್ನಾಟಕದ ಜನತೆ, ನಾವು ತುಳುನಾಡಿನವರು ನಿಮ್ಮ ಕುಟುಂಬದ ಜೊತೆ ಇದ್ದೇವೆ ಅಂತ ಹೇಳ್ಕೊಂಡು ಸಂದೇಶವನ್ನು ನೀಡುವಂತೆ ಬೇಕಾಗ್ತದೆ. ಅದು ಮಾಡದಿದ್ರೆ ನಾವೆಲ್ಲರೂ ಕೂಡ ಇವತ್ತು ತಪ್ಪುಗಾರರಾಗ್ತೇವೆ. ಯಾಕೆಂದರೆ ಇವತ್ತು ಬೇಸರ ಆಗ್ತದೆ. ಯಾಕಂದರೆ ಒಂದು ಜೀವಕ್ಕೆ ನಾನು ಲಾಸ್ಟ್ ಟೈಮ್ಸ್ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಹೇಳಿದೆ. ಯಾಕಂದರೆ ಒಂದು ಜೀವ, ಒಂದು ಚಿಕ್ಕ ಮಗು ಒಂದು ಬೋರ್ವೆಲಲ್ಲಿ ಬಿದ್ದಾಗ ಇಡೀ ಭಾರತ ದೇಶದ ಎಲ್ಲ ಮೀಡಿಯಾಗಳನ್ನು ನಾವು ಅದಕ್ಕೆ ಒಂದು ಶೂಟಿಂಗ್ ಮಾಡ್ತೇವೆ. ಈ ಮಗು ಬೋರ್ವೆಲಲ್ಲಿ ಕೊಳವೆ ಬಾವಿಯಲ್ಲಿ ಬಿದ್ದಿದೆ, ಅದು ಬದುಕ್ತದ ಅಂತ ನಾವು ಕ್ಯೂರಿಯಾಸಿಟಿ ಇರ್ತೇವೆ. ಪ್ರತಿಯೊಂದು ಕಡೆಯಲ್ಲಿ ಸಹ ಪೂಜೆ ಪುರಸ್ಕಾರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಯಾಕೆ? ಒಂದು ಭಾರತ ದೇಶದಲ್ಲಿ ಒಂದು ಮಗುವಿನ ಒಂದು ಜೀವಕ್ಕೆ ಅಷ್ಟು ವ್ಯಾಲ್ಯೂ ಅಂತ ಸ್ವಾಮಿ. ಇಲ್ಲಿ 3 ಜೀವ ಹೋಗಿದೆ ಸ್ವಾಮಿ. 3 ಜೀವ ಹೋದ್ರೆ ಯಾಕೆ ನಮಗೆ ನಾವು ಎಚ್ಚೆತ್ಕೊಳ್ತಿಲ್ಲ? ಯಾಕೆ ನಾವು ಇವತ್ತು ಕೊರಗುದಿಲ್ಲ? ಯಾಕೆ ನಮಗೆ ಈ ಬಗ್ಗೆ ನಾವು ಟೆನ್ಷನ್ ತಗೊಳ್ಳಿಲ್ಲ? ಯಾವಕ್ಕೆ ನಾವು ರೋಡಲ್ಲಿ ಇದ್ರ ಬಗ್ಗೆ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡೋದಿಲ್ಲ? ನಾನು ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದೆ. ಇಷ್ಟು ಜನ ದೊಡ್ಡ ಜನಪರ, ನಾವು ಬೇರೆ ಬೇರೆ ಸಂಘಟನೆಗಳಿದ್ದೆ, ಬೇರೆ ಬೇರೆ ಜನ ಪ್ರತಿಯೊಬ್ಬರು ಸಲ ನಿಮ್ಮ ಬ್ಯಾನರ್ ಇಟ್ಕೊಂಡು ನೀವು ಹೋರಾಟ ಮಾಡಿ ಸ್ವಾಮಿ. ನಾನು ಹೇಳ್ತೇನೆ, ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕು. ಯಾಕೆಂದ್ರೆ ನಾವು ಹೋರಾಟ ಮಾಡೋದ್ರಿಂದಾಗಿ ತೀರಿ ಹೋದ ಜೀವವರ ವಾಪಸ್ ಬರ್ತದೆ ಅಂತಲ್ಲ, ಆದರೆ ಜೀವ ಹೋದ ಇದೇ ಕೊನೆ ಆಗಬೇಕು. ಇನ್ನು ಯಾವುದೇ ಇಂಥ ಜೀವ ಹೋಗುವಂತ ನಾವು ಕಾಯಬಾರ್ದು ಅಂತ ಹೇಳ್ಕೊಂಡು ನಾವು ಮಾಡಬೇಕಾಗ್ತದೆ. ಓಕೆ ಸಿಕೇಶ್ ಸರ್, ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರಿ. ಆ್ಯಂಡ್ ಇನ್ನೂ ಕೂಡ ಅನೇಕ ರೆಸಾರ್ಟ್ಗಳು ಕೂಡ ಇವೆ ಇಲ್ಲೀಗಲ್ ಆಗಿ. ಕೇವಲ ಅಂದರೆ ತಾವು ಗಮನಿಸಿರುವ ಪ್ರಕಾರ ಆ ಉಚ್ಚಿಲ ಅಥವಾ ಉಳ್ಳಾಲದ ಪ್ರದೇಶದಲ್ಲಿ ಮಾತ್ರ, ಅಥವಾ ಕರಾವಳಿ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಇಂಥ ಇಲ್ಲೀಗಲ್ ರೆಸಾರ್ಟ್ಗಳು ಇದೆಯಾ ಅಂತ ಹೇಳಿ? ಸುಮಾರಿದೆ ನೋಡಿ. ನಿನ್ನೆ ಕೂಡ ಒಂದು ಅಡ್ವೊಕೇಟ್ ನನಗೆ ಕಾಲ್ ಮಾಡಿದ್ರು, ನನ್ನ ಪತ್ರಿಕಾಗೋಷ್ಠಿ ಯಾವುದೋ ಚಾನಲಲ್ಲಿ ನೋಡಿದ್ರು. ಅವ್ರು ಹೇಳಿದ್ದಾರೆ, ಸರ್ ಇಲ್ಲಿ ನಮ್ಮಲ್ಲಿ ಒಂದು ಇಲ್ಲೀಗಲ್ ಆಗ್ತಾ ಉಂಟು, CRZ ಲ್ಯಾಂಡ್ ಅನ್ನು, ಅದು ನದಿ ಸಮುದ್ರ ಬದಿ ಅಲ್ಲ, ನದಿ ಬದಿಯಲ್ಲಿದೆ, ಮಣ್ಣು ಹಾಕಿ ತುಂಬಿಸಿದ್ದಾರೆ, ರೆಸಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ DJ ಸೌಂಡ್ಗೆ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ನಾನು ಕಾನೂನು ಪರ ಹೋರಾಟ ಮಾಡುವಾಗ ನನ್ನನ್ನು ಬೆದರಿಸ್ತಾರೆ, ಗೂಂಡಗಳನ್ನು ತಂದು ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರು. ಸ್ಥಳೀಯ ಆಡಳಿತ ಕೂಡ ಅವರ ಜೊತೆ ಇದೆ, ಪೊಲೀಸ್ ಕೂಡ ಅವರ ಜೊತೆ ಇದೆ. ಇಲ್ಲೇ ಮಂಗಳೂರಲ್ಲೇ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರೋದು. ಸೊ ನಾನು ನಿನ್ನೆ ಅವ್ರನ್ನ ಭೇಟಿಯಾಗಿ ನನಗೆ ಇದೆಲ್ಲ ಕೇಳುವಾಗ ತುಂಬ ಬೇಸರ ಆಯಿತು. ನೋಡಿ, ನಾನು ಇಲ್ಲಿ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತದ ಕಾನೂನು ಎಷ್ಟು ಅದ್ಭುತವಾಗಿದೆ ಅಂದರೆ ನನಗೆ ನಗು ಕೂಡ ಬರ್ತದೆ. ಈಗ ಯೋಗಿ ಶೆಟ್ಟಿ ಅವರು ಮೆನ್ಷನ್ ಮಾಡಿದ್ರು, ಡೆಲ್ಲಿಯಲ್ಲಿ 3 ವಿದ್ಯಾರ್ಥಿಗಳು ಮೊನ್ನೆ ಮಳೆಗೆ ನೀರು ತುಂಬಿ ಸತ್ರು ಬೇಸ್ಮೆಂಟ್ ಅಲ್ಲಿ ಅಂತ. ಅದು ರಾವ್ಸ್ IAS ಅಲ್ಲಿ ನಡೆದಂತ ಘಟನೆ. ರಾವ್ಸ್ IAS ಭಾರತದ ನಂಬರ್ 1 IAS ಕೋಚಿಂಗ್ ಸೆಂಟರ್. ಆದ್ರೆ ಇಲ್ಲಿ ನಿಮ್ಗೆ ಒಂದು ನಗ್ನ ಸತ್ಯ ನಾನು ಹೇಳಬೇಕು ಅಂತ ಇದ್ದೇನೆ. ನೀವು ಒಂದು ನರ್ಸರಿ ಸ್ಕೂಲ್ ನಡೆಸಬೇಕಾದ್ರೆ BO ನಿಂದ ಪರ್ಮಿಷನ್ ಬೇಕು, ಎಲ್ಲ ಅವರ ದಾಖಲೆ ಸಬ್ಮಿಟ್ ಮಾಡಬೇಕು, ಇನ್ಸ್ಪೆಕ್ಷನ್ ಆಗಬೇಕು, ಎಲ್ಲ ಕ್ರೈಟೀರಿಯಾವನ್ನು ಮೀಟ್ ಆಗಬೇಕು. ಆಮೇಲೆ ನಿಮ್ಗೆ 1000 ಸವಾಲುಗಳಿರ್ತದೆ. ನೀವು ಅದೇ ಪ್ರೈಮರಿ ನಡೆಸುವುದಾದ್ರೆ 1 ರಿಂದ 8 ಅಥವಾ 1 ರಿಂದ 5 ಅಥವಾ 1 ರಿಂದ 10 ನಿಮ್ಗೆ ಅವರ ಗೈಡ್ಲೈನ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ತಲೆ ಹಾಳಾಗಿ ಹೋಗುತ್ತೆ. ಅಷ್ಟೊಂದು ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆದ್ರೆ ನೀವು ಈ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡುವವರು ಯಾರು? ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಮಿಷನರ್ಗಳು. ಇವರು ಇದನ್ನೆಲ್ಲ ಒಂದು ಡಿಸೈನ್ ಮಾಡ್ತಾರೆ, ಈ ತರ ಇರಬೇಕು ಅಂತ. ಕಾನೂನು ವರ್ಷ ಚೇಂಜ್ ಆಗತ್ತೆ. ನಾನು ಒಂದು 16 ವರ್ಷದ ಎಜುಕೇಷನಿಸ್ಟ್. ವರ್ಷ ಕಾನೂನು ಚೇಂಜ್ ಆಗತ್ತೆ. ದಾಖಲೆಗಳ ಕೇಳುವ ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದರೆ ಇವರುಗಳೆಲ್ಲ IAS ಆಗಿ ಬಂದಿರ್ತಾರಲ್ಲ, ಇವರು IASಗೋಸ್ಕರ ಏನು ಪ್ರಿಪರೇಷನ್ ಮಾಡಿದ್ದಾರೆ, ಇದೆಲ್ಲ 10x10 ರೂಮಲ್ಲಿ ನಡೀತದೆ. ನೀವು 10x10 ರೂಮಲ್ಲಿ ಒಂದು ಟ್ರೇಡ್ ಲಿಸ್ಟ್ ತಗೊಂಡು IASಗೆ ಕೋಚಿಂಗ್ ಕೊಡ್ಬೋದು. ಅಲ್ಲಿ ಯಾವುದೇ ದಾಖಲೆ ನಿಮಗೆ ಬೇಡ. ದೇಶದ ಅತಿ ಉನ್ನತ ಹುದ್ದೆಯ ವ್ಯಕ್ತಿಗಳನ್ನು ನಾವು ಸೃಷ್ಟಿ ಮಾಡೋದು ಒಂದು 10x10 ರೂಮಲ್ಲಿ. ಅಲ್ಲಿ ನಿಮ್ಗೆ ಯಾವುದೇ ಕ್ರೈಟೀರಿಯಾ ಬೇಡ, ಯಾವುದೇ ಇಲಾಖೆಯಿಂದ ಪರ್ಮಿಷನ್ ಬೇಡ. ಆದ ಕಾರಣ ರಾವ್ಸೆಲ್ಲ ಘಟನೆ ನಡೆಯಿತು, ಅಲ್ಲಿ ನೀರು ನುಗ್ಗಿತು, ಅಲ್ಲಿ ತೀರಿ ಹೋದ್ರು. ನಾವೀಗ ಗೆಸ್ಟ್ ಹೌಸ್ ವಿಚಾರಕ್ಕೆ ಬರೋದಾದ್ರೆ ಸೇಮ್ ನೋಡಿ, ಅಲ್ಲಿ ಎಲ್ಲ ಆಯ್ತು, ಇವರಿಗೆ ಭಯನೇ ಇಲ್ಲ. ಯಾಕೆ? ನನ್ನ ಪ್ರಶ್ನೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, DC ಅವರು ಏನ್ ಮಾಡ್ತಾ ಇದ್ದಾರೆ, ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ, ಕೆಳಗಿನ ಅಧಿಕಾರಿಗಳನ್ನ ಯಾಕೆ ಪ್ರಶ್ನಿಸ್ತಾ ಇಲ್ಲ? ಅಂದ್ರೆ ಇಲ್ಲಿ ಯಾರಿಗೆ ಇವರು ಹೆದರಿದ್ದಾರೆ? ರಾಜಕಾರಣಿಗಳಿಗೆ ಹೆದರ್ತಾರಾ?
ಆದರೆ ಹೇಳಿ ಅಲ್ಲ ನಮಗೆ ರಾಜಕಾರಣಿಗಳ ಭಯ ಇದೆ ಅಂತ ಓಪನ್ ಆಗಿ ಹೇಳಿ, ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಲಿ. ಅಥವಾ ಇವರ ಈ ಏನು ಗಂಟು ಸಿಗ್ತದೆ ಇವರಿಗೆ ಕಪ್ಪು ಹಣ, ಇದಕ್ಕೋಸ್ಕರ ಬಾಯಿ ಮುಚ್ಚಿದಾರಾ? ನೀವು ಆ 3 ಮಕ್ಕಳೇನು ತೀರಿ ಹೋದ್ರು ಅವರ ಸಂಪೂರ್ಣ ಫ್ಯಾಮಿಲಿಯ ಕಣ್ಣೀರು ಶಾಪ ಈ ಭ್ರಷ್ಟ ಅಧಿಕಾರಿಗಳಿಗೆ ತಾಗಿಯೇ ತಾಗ್ತದೆ. ನೇರ ಇದಕ್ಕೆ ಹೊಣೆ ನೀವು ಸ್ವಾಮಿ. ನೀವು ಅನಧಿಕೃತ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕಾರಣ ಅಲ್ಲಿ ಅನಧಿಕೃತ ಆಯಿತು, ಅಲ್ಲಿ ಆ ಘಟನೆ ಸಂಭವಿಸಿತು. ಒಬ್ಬ ವ್ಯಕ್ತಿ ಅನಧಿಕೃತ ಮಾಡ್ಬೋದು, ಅವನು ತಿಳಿದು ಮಾಡ್ಬೋದು ಅಥವಾ ತಿಳಿಯದೆ ಮಾಡ್ಬೋದು, ಅಥವಾ ಅವನು ದುರಂಕಾರದಿಂದ ನಡೆಸ್ತಾ ಇರ್ಬೋದು. ಅದನ್ನು ನಿಲ್ಲಿಸಬೇಕಾದದ್ದು ಅಥವಾ ಅವನಿಗೆ ತಿಳಿ ಹೇಳಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀವು ಕಲ್ತವರು. ಅವನು ಹೇಳ್ಬೋದು ನಾಳೆ ನಾನು ಕಲೀಲಿಲ್ಲ, ನನಗೆ ನಾಲೆಜ್ ಇಲ್ಲ ಅಂತ. ನೀವು ಎಷ್ಟು ಈಗ ವಾಸ್ಕೋದ ಡೆತ್ ಅಲ್ಲಿ ಕೇಸ್ ಎಷ್ಟು ಟೈಟ್ ಮಾಡಿದ್ದೀರಿ? ನೀವು ಎಷ್ಟು ಟೈಟ್ ಸೆಕ್ಷನ್ಸ್ಗಳನ್ನು ಹಾಕಿದ್ದೀರಿ? ನೀವು ಅಷ್ಟು ಟೈಟ್ ಸೆಕ್ಷನ್ಸ್ ಹಾಕ್ತಿದ್ರೆ ಅವ್ರಿಗೆ ಹೇಗೆ ಅಷ್ಟು ಬೇಗ ಬೇಲ್ ಆಯಿತು? ಸೊ ಇದೇನನ್ನು ತೋರಿಸ್ತದೆ? ಇನ್ನು 10 ಜನ ಇನ್ನೊಂದು ಗೆಸ್ಟ್ ಹೌಸ್ ನನಗೆ ಪ್ರಚೋದನೆ ಆಗತ್ತೆ. ಏನು ಬೇಡ ಮಾರ್ಯ, ಇನ್ನು 10 ಜನ ಸತ್ರು ಏನಾಗಲ್ಲ. ನೋಡಿ ಅಲ್ಲಿ ನಾನು ಕ್ಯಾಂಪ್ 21 ಅಂತ ಹೇಳ್ತೇನೆ, ನೀವು ನಾಳೆ ವಿಸಿಟ್ ಮಾಡಿ. ಎಲ್ಲ ವುಡನ್ ಸ್ಟ್ರೆಚರ್ಸ್. ನನ್ನ ಪ್ರಶ್ನೆ ಇರೋದು, ಅಲ್ಲಿ ಮೆಸ್ಕಾಂನವರು ಎಲ್ಲ ಹಟ್ಟುಗಳಿಗೂ ಒಂದೊಂದು ಬೆಡ್ರೂಮ್ ಇದು ಹಟ್ಟು ತರ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದೇ ಮೀಟರಿಂದ ಲೈನ್ ಕೊಟ್ಟಿದ್ದಾರೆ. ಇವರು ಹೇಗೆ ಕೊಟ್ಟರು? ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗ್ತದ? ಎಕ್ಸ್ಟೆನ್ಷನ್ ಕಾನೂನು ಪ್ರಕಾರ ಅವಕಾಶ ಇದೆಯಾ ಮೆಸ್ಕಾಂ ಅಲ್ಲಿ? ಇದನ್ನ ಮೆಸ್ಕಾಂನ ವಿಜಿಲೆನ್ಸ್ ಅವರು ಉತ್ತರ ಕೊಡಬೇಕು ನಮಗೆ. ಇಂಥದ್ದು ಒಂದಲ್ಲ, ಅಂತ 10 ಗೆಸ್ಟ್ ಹೌಸ್ಗಳಿದೆ ಅಲ್ಲಿ. ಇವರಿಗೆ ಟ್ರೇಡ್ ಲೈಸೆನ್ಸ್ ಇಲ್ಲದೆ ನಡೆಸಲಿಕ್ಕೆ ಆಗ್ತದೆ. ಮೆಸ್ಕಾಂನವರ ಯಾವುದೇ ಅನುಮತಿ ಇಲ್ಲದೆ ಬೇಕಾದಲ್ಲಿಗೆ ಲೈನ್ ಎಳೀಲಿಕ್ಕೆ ಆಗ್ತದೆ. ಪೊಲೀಸ್ನವರು ನೈಟ್ ಬಿಟ್ಟು ಬಂದು ಕಣ್ಣಿಗೆ ಕಂಡ್ರು ಕಾಣದಾಗೆ ಹೋಗ್ತಾರೆ. ಪೊಲೀಸ್ನವ್ರು ಕೇಳಿದ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅದಕ್ಕಿಂತ ಜಾಸ್ತಿ ನಾವು ಒತ್ತಡ ಹಾಕಿದ್ರೆ ಹೇಳ್ತಾರೆ ನಮ್ಗೆ ಮುಖ್ಯ ಅಧಿಕಾರಿಯಿಂದ ಕಂಪ್ಲೇಂಟ್ ಬಂದ್ರೆ ನಾವು ರೈಡ್ ಮಾಡ್ಬೋದು, ಇಲ್ಲದಿದ್ರೆ ನಾವು ರೈಡ್ ಆಗೋಗಿ ಇಲ್ಲ. ಅಂದ್ರೆ ಅಲ್ಲಿ ಕೊಲೆ ಆದ್ರೆ ಅಥವಾ ಯಾರ್ದಾದ್ರೂ ಆಕ್ಸಿಡೆಂಟಲ್ ಡೆತ್ ಆದ್ರೆ ಮಾತ್ರ ಪೊಲೀಸ್ ಬರುದು. ಓಕೆ 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 ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಎಂತ ಗೊತ್ತಾ ಸರ್, ಸರ್ಕಾರದ ಅನುದಾನವಾಗಿ ಯಾವ್ದಾದ್ರು ಸರ್ಕಾರದ ಪರವಾಗಿ ನಡೆಯುವಾಗ ಏನಾದ್ರೂ ಇದೆಯಾ ಕಟ್ಟುನಿಟ್ಟಾಗಿ? ಒಂದನೇ ಎಷ್ಟು ನಷ್ಟ ಮಾಡಲಿ, ಈಜುಕೊಲಾಗಲಿ, ಮೀನುಗಾರಿಕೆ ಇದಕ್ಕೆ ಇಡಿ ರೈಡ್, ಐಟಿ ರೈಡ್ ಯಾಕೆ ಮಾಡುದು? ಏನಾದ್ರೂ ಕೆಟ್ಟದಿದ್ರೆ ಒಂದು ಮೆಟ್ಟ ಮಾಡಲಿ, ಇನ್ನೊಂದಾಗ್ಲಿ, ನೀರಾವರಿ ಇಲಾಖೆ ಆಗ್ಲಿ 1 ತಿಂಗಳು ಲೇಟ್ ಆದ್ರೆ ಕರೆಂಟ್ ಬರ್ತಾರೆ, ನೀರು ಕಟ್ ಮಾಡ್ಲಿಕ್ಕೆ ಬರ್ತಾರೆ. ಈ ಇಲಾಖೆ ಮೆಟ್ಕಾಂ ಇಲಾಖೆ ಆಗಲಿ, ಮೀನುಗಾರಿಕೆ ಇಲಾಖೆ ಆಗಲಿ ಮತ್ತೆ ಇಡಿ ರೈಟ್ ಯಾಕೆ ಆಗುದಿಲ್ಲ ಸರ್? ಖಂಡಿತ ಖಂಡಿತ. ಕಾನೂನು ಕ್ರಮ ಯಾಕೆ ಆಗುದಿಲ್ಲ ಸರ್ ಸರ್ಕಾರ? ಅಲ್ಲ, ಅದೇ ಪ್ರಶ್ನೆ ನಮ್ದು ಕೂಡ ಇರುವಂತದ್ದು. ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಕಣ್ಣು ಮುಚ್ಚಿ ಕುಳಿತಿರುವಂತದ್ದು ಯಾಕೆ ಅಂತ ಹೇಳಿ, ಯಾರ ಹೆದರಿಕೆ ಅಥವಾ ಯಾವುದೇ ಸರ್ಕಾರ ಆಗ್ಲಿ, ಬಿಜೆಪಿ ಸರ್ಕಾರ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಮತ್ತೊಂದು ಲೋಕಲ್ ಏನಾಗ್ಲಿ ಮೇಯರ್ನವ್ರು ಇದ್ರೆ ಇದನ್ನು ಕೂಡಲೇ ರೈಡ್ ಮಾಡಿಸಿ ಸರ್. ಖಂಡಿತ ತುಂಬಾ ಭ್ರಷ್ಟಾಚಾರ ನಡೆದಿದೆ ಸರ್, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು. ಎಸ್ ಎಸ್, ಥ್ಯಾಂಕ್ ಯು. ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಥವಾ ಆ ಮಟ್ಟಕ್ಕೆ ನಾವು ನಿರೀಕ್ಷೆಯನ್ನು ಮಾಡುವಂಥದ್ದು ಕೂಡ ವೇಸ್ಟ್. ಯಾಕಂತ ಹೇಳಿದ್ರೆ ಇಲ್ಲಿ ಕೆಳಮಟ್ಟದಲ್ಲಿರುವಂಥ ಇಲಾಖೆಗಳು ಯಾವ ಕೆಲಸಗಳನ್ನು ಮಾಡ್ತಾ ಇದೆ, ಪ್ರಮುಖವಾಗಿ ಬೊಟ್ಟು ಮಾಡ್ಬೋದು. ಮೇಲಿರುವಂಥ ಸರ್ಕಾರಗಳು ಈ ರೀತಿಯಾಗಿದೆ, ಅದಕ್ಕೆ ಈ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಬಟ್ ಪ್ರಾದೇಶಿಕವಾಗಿರುವಂತಹ ನಾಯಕರುಗಳು ಯಾರು, ಪ್ರಾದೇಶಿಕವಾಗಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಂಥ ಒಂದು ಘಟನೆ ನಡೆದ ಬಳಿಕವೂ ಕೂಡ ಇನ್ನೂ ಇದಕ್ಕಿಂತ ಹೆಚ್ಚು ಏನು ಬೇಕ್ರಿ? 3 ಹೆಣ್ಣು ಮಕ್ಕಳ ಜೀವ ಹೋಗಿದೆ. ಆದರೂ ಕೂಡ ಸ್ಥಳೀಯವಾಗಿರುವಂಥ ಉಳ್ಳಾಲ ಪೊಲೀಸ್ ಠಾಣೆ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಿದೆ? ಎಷ್ಟು ಸಲ ರೆಸಾರ್ಟ್ ಬಳಿ ಹೋಗಿದ್ದೀರಾ? ಎಷ್ಟು ಬಳಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೆದಿದೆ? ಅಥವಾ ಯಾರನ್ನು ಬಂಧಿಸಿದ್ದೀರಾ? ಆದ ಬಳಿಕ ಏನಾಯಿತು? ಮುಗೀತಾ? ಒಂದು ಬಾರಿ ಅರೆಸ್ಟ್ ಮಾಡ್ತೀರಾ, 2 ದಿವಸ ಸ್ಟೇಷನಲ್ಲಿ ಕುತ್ಕೊಳಿಸ್ತೀರಾ, ಅದಾದ ಬಳಿಕ ಏನು? ಆ 3 ಜನ ಹೆಣ್ಣು ಮಕ್ಕಳ ಸಾವಿಗೆ ಇದೇನಾ ನ್ಯಾಯಗಳು? ಬರೀ 2 ದಿವಸ ಜೈಲಲ್ಲಿ ಕೂರಿಸುವಂಥದ್ದು? ಯಾರದ್ದೋ ಒಂದು ದೂರವಾಣಿ ಕರೆಗೆ ಅಥವಾ ಯಾರೋ ಅಧಿಕಾರಿಗಳು ಹೇಳಿದರು ಅಂತ ಹೇಳಿ ಇರಬಹುದು, ಅಧಿಕಾರಿಗಳ ಮಾತನ್ನೇ ಕೇಳಬೇಕು. ಆದರೆ ಪ್ರವಾಸೋದ್ಯಮ ಅನ್ನುವಂತಹ ನಿಟ್ಟಿನಲ್ಲಿ ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಬರುವಂತಹ ಬಡಪಾಯಿಗಳ ಜೀವವನ್ನು ಹಿಂಡೋದಕ್ಕೆ
ಕರಾವಳಿಗೆ ಯಾಕೆ ಮತ್ತೆ ಮತ್ತೆ ಹಣಪಟ್ಟಿಗಳನ್ನು ಕಟ್ತಾ ಇದ್ದೀರಾ? ಇರುವಂಥದ್ದೇ ಸಾಕು, ಕೋಮು ಗಲಭೆ, ಕೋಮು ಪ್ರಚೋದನೆ, ಇಂತಹ ವಿಚಾರಗಳಿಗೆ ಹಣೆಪಟ್ಟಿಯನ್ನು ಯಾರೋ ಒಬ್ಬ ಬೇಡದ ವ್ಯಕ್ತಿ ಕಟ್ಟಿ ಹೋಗಿದ್ದಾರೆ. ಇದರ ಮೇಲೆ ಇನ್ನೊಂದು ಪ್ರವಾಸೋದ್ಯಮ ಅನ್ನುವಂತಹ ನಿಟ್ಟಿನಲ್ಲಿ ಸಾವಿನ ಮನೆ ಅನ್ನುವಂಥದ್ದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಬೇಡ ಅನ್ನುವಂಥದ್ದು. ಇದರ ವಿರುದ್ಧವಾಗಿ ಪ್ರತಿಭಟನೆ ಅಂತಲ್ಲ, ಇದರ ವಿರುದ್ಧವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು ಇನ್ನಾದರೂ ಅಧಿಕಾರಿಗಳಿಗೆ. ಆ್ಯಂಡ್ ಅಧಿಕಾರಿಗಳಿಗೂ ಕೂಡ ಹೇಳುವಂಥದ್ದು, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ, ನಿಮ್ಮ ಮನೆಯವರು ಕೂಡ ಇದ್ದಾರೆ. ಅವರು ಇನ್ನೊಂದು ಜಿಲ್ಲೆಗೋ, ಇನ್ನೊಂದು ರಾಜ್ಯಕ್ಕೋ, ಇನ್ನೊಂದು ದೇಶಕ್ಕೋ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಪ್ರವಾಸೋದ್ಯಮದ ಅಧಿಕಾರಿಗಳು ಕೂಡ ತಮ್ಮ ಥರನೇ ಲಂಚದ ಕಾಸಿಗೋಸ್ಕರ ಇರುವಂತಹ ನಿಯಮವನ್ನು ಗಾಳಿಗೆ ತೂರಿದರೆ ತಮ್ಮ ಮನೆಯವರಿಗೂ ಕೂಡ ಇಂತಹ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ? ಮೊದಲು ಮನುಷ್ಯರಾಗಿ ಆಲೋಚನೆಯನ್ನು ಮಾಡೋಣ. ಕೇವಲ ಭ್ರಷ್ಟಾಚಾರವನ್ನೇ ಮುಂದುವರಿಸಿಕೊಂಡು ಜೀವನ ನಡೆಸಬಹುದು ಅನ್ನುವಂಥದ್ದಿದ್ದರೆ ನಮ್ಮ ಮನೆಯಲ್ಲೂ ಕೂಡ ಜನರಿದ್ದಾರೆ. ಬರೀ ಸ್ವಾಭಿಮಾನದಿಂದ ಮಾತಾಡೋರಿ, ಯಾಕೆ ಬೇಕು ಡಿಬೇಟ್? ಹೆಲ್ದಿ ಆರ್ಗ್ಯುಮೆಂಟ್ ಕೂಡ ಆಗಲಿ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನಿಮ್ಮನ್ನೇ ನೀವು ಉದಾಹರಣೆಯನ್ನಾಗಿ ಮಾಡಿಕೊಳ್ಳಿ, ಇನ್ಯಾರದು ವಿಚಾರಗಳು ಬೇಡ. ಯಾರ್ಯಾರ ಮನೆ ಮಕ್ಕಳು ಏನಾದರೂ ನಮಗೇನಂತೆ ಅನ್ನುವಂಥವರು ತಾವುಗಳು ಗಟ್ಟಿ ಚರ್ಮದ ಅಧಿಕಾರಿಗಳಲ್ವಾ, ಅದಕ್ಕೆ ಹೇಳಿರುವಂಥದ್ದು. ಆ ಗಟ್ಟಿ ಚರ್ಮದ ಅಧಿಕಾರಿಗಳು ನೇರವಾಗಿ ಇದೇ ರೀತಿಯಲ್ಲಿ ಟಾಂಗ್ ನೀಡಬೇಕು. ತಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ತಮ್ಮ ಮನೆಯಲ್ಲೂ ಜನರಿದ್ದಾರೆ, ಅವರು ಹೋಗ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆದರೂ ಕೂಡ ಏನು ಭ್ರಷ್ಟಾಚಾರ ಅನ್ನುವಂಥ ನಿಟ್ಟಿನಲ್ಲೇ ಮೆರಿಬೇಕು, ಈ ಜಿಲ್ಲೆಯನ್ನು ಹಾಳು ಮಾಡಬೇಕು ಅನ್ನೋಂಥದ್ದಿದ್ದರೆ ಬಿಟ್ಟು ಹಾಕಿ. ಆ್ಯಂಡ್ ಸ್ಪೆಷಲಿ ಕರಾವಳಿಗರಿಗೂ ಕೂಡ ಹೇಳುವಂಥದ್ದು, ಇಲ್ಲಿರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕರಾವಳಿ ಉದ್ಧಾರ ಆಗಲಿ ಅಂತ ಹೇಳಿ ಯಾರೂ ಬಯಸೋದಿಲ್ಲ. ಯಾಕಂತ ಹೇಳಿದರೆ ಅವ್ರು ಎಲ್ಲೆಲ್ಲಿಂದೋ ಬಂದು ಇಲ್ಲಿ ಅಧಿಕಾರದ ಆಸೆಗೋಸ್ಕರ ಇರುವಂಥವ್ರು. ಸೊ ಹಾಗಾಗಿ ನೆಲದ ಜಲದ ಸಂಸ್ಕೃತಿನೇ ಮುಖ್ಯ ಅನ್ನುವಂಥವರಲ್ಲ. ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಯೋಗಿ ಸರ್, ಈ ಒಂದು ವಿಚಾರಗಳು ಇಲಾಖೆಯ ಗಮನಕ್ಕೆ ಸ್ಪಷ್ಟವಾಗಿದ್ದರೂ, ಅಧಿಕಾರಿಗಳಿಗೂ ಕೂಡ ಗೊತ್ತಿದ್ದರೂ ಕೂಡ ಕಂಡರೂ ಕಾಣದಂತೆ ಕೂಡ ಇದ್ದಾರೆ. ಬಟ್ ಇದರ ಮುಂದಿನ ಕ್ರಮಗಳಿಗೇನು ಅಂತ ಹೇಳಿ, ಯಾವ ರೀತಿಯಾದಂಥ ಹೋರಾಟಗಳು? ನೋಡಿ, ಯಾವುದೇ ಒಂದು ಇವತ್ತು ಪ್ರಗತಿಪರ ಒಂದು ಕೆಲಸ ಆಗಿಬೇಕಿದ್ದರೆ ಹೋರಾಟದಿಂದ ಮಾತ್ರ ಆಗಿದೆ. ಅದು ಸ್ವಾತಂತ್ರ್ಯ ಪೂರ್ವ ಆಗಿರ್ಬೋದು, ಸ್ವಾತಂತ್ರ್ಯ ಬಳಿಕ ಆಗಿರ್ಬೋದು, ಅದು ಕಾರ್ಮಿಕ ಕಾನೂನು ಆಗಿರ್ಬೋದು, ಅಥವಾ ಬೇರೆ ಬೇರೆ ಇವತ್ತು ಬ್ರಿಡ್ಜ್ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟೀಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ನಗರ ಅಭಿವೃದ್ಧಿ ಆಗಿರ್ಬೋದು, ಆದರೆ ಎಲ್ಲ ಹಿಂದೆ ಹೋರಾಟ ಇತ್ತು. ಇವತ್ತು ಹೇಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಒಬ್ಬರು ಅಧಿಕಾರಿ, ಯಾರು ಒಬ್ಬ ಜನಪ್ರತಿನಿಧಿ, ಆ ವ್ಯಕ್ತಿ MLA ಅಥವಾ ಮಂತ್ರಿ ಅಥವಾ ಸ್ಪೀಕರ್ ಅಥವಾ ಮತ್ತು ಆ ಥರ ದೊಡ್ಡ ದೊಡ್ಡ ಹುದ್ದೆ ಹೋಗುವ ಮೊದಲು ಅವ್ರು ನಿಜವಾಗಿ ಹೋರಾಟ ಮಾಡಿರ್ತಾರೆ. ಅವರು ನಮ್ಮ ಜೊತೆ ಹೋರಾಟ ಕೂಡ ಮಾಡಿರ್ತಾರೆ. ಅಥವಾ ನಮ್ಮೊಟ್ಟಿಗೆ ಸಂಸತ್ ಸದಸ್ಯರಾಗಿರ್ಬೋದು, ಬೇರೆ ಬೇರೆ MLAs ಆಗಿರ್ಬೋದು. ಇವತ್ತು ನಾವು ನಮ್ಮೊಟ್ಟಿಗೆ ನಮ್ಮ DC ಆಫೀಸ್ ಕೂಡನೇ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ, ಅಥವಾ ಧರಣಿ ಸತ್ಯಾಗ್ರಹ ನನ್ನೊಟ್ಟಿಗೆ ಮಾಡಿದ್ದಾರೆ. ನಮ್ಮ ಇವತ್ತಿನ ಕೆಲವು MLA ಆಗಿರ್ಬೋದು, ನಮ್ಮ MP ಆಗಿರ್ಬೋದು, ಅಥವಾ ನಮ್ಮ ಸ್ಪೀಕರ್ ಆಗಿರ್ಬೋದು. ನಾನು ಇವತ್ತು ನೇರವಾಗಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತೇವೆ, ನೀವೆಲ್ಲ ನಾನು ಕೂಡ ನಿಮ್ಮ ಜೊತೆ ಇದ್ದೆ, ನೀವು ಕೂಡ ನಾವು ಒಟ್ಟಿಗೆ ಹೋರಾಟವನ್ನು ಮಾಡಿದ್ದೇವೆ. ಪ್ರತಿಭಟನೆ ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದೇವೆ. ಅದೇ ಸ್ವಾಮಿ, ನೀವು MLA ಆಗಿರ್ಬೋದು ಅಥವಾ ಮಂತ್ರಿ ಆದ ಮೇಲೆ ಅದೇ ನೀವು ಹೋರಾಟಗಳನ್ನು ನೀವು ಅದನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತೀರಾ. ಆಗ ನಿಮಗೆ ಹೋರಾಟ ಅಂದರೆ ಎಲರ್ಜಿ. ಹೋರಾಟ ಮಾಡಿದಾಗಂದರೆ ನೀವು ಹೋರಾಟ ಮಾಡುವವರನ್ನು ನೀವು ಅದಕ್ಕೆ ಅವರ ಹೋರಾಟಕ್ಕೆ ಗೌರವಿಸುವಂಥ ಕೆಲಸ ಮಾಡೋದಿಲ್ಲ. ಅವ್ರು ಯಾಕೋಸ್ಕರ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ? ಹಳೆಯ ದಿನವನ್ನು ಅವ್ರು ಮರೆತು ಬಿಡ್ತೀರಾ? ನೀವು ಆ ಹೋರಾಟದ ಬಗ್ಗೆ ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ನೀವು ನೆನೆಸೋ ಬದಲು ಆ ಹೋರಾಟದ ನಿಜವಾದ ವಿಷಯವನ್ನು ತೆಗೆದುಕೊಂಡು ನೀವು ಮುಂದುವರಿಸಿಕೊಂಡು ಆ ಕಾನೂನುಗಳನ್ನು ಮಾಡಿದರೆ ಇವತ್ತು ಒಳ್ಳೆಯದಾಗ್ತದೆ. ಇವತ್ತು ಬಳ್ಳಾರಿ ಆಗಿರ್ಬೋದು ಅಥವಾ ಶಿವಮೊಗ್ಗ ಆಗಿರ್ಬೋದು, ಬೇರೆ ಬೇರೆ ಇವತ್ತು ಉತ್ತರ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಒಂದು ಟೈಮಲ್ಲಿ ಯಾವುದೇ ಡೆವಲಪ್ ಇಲ್ಲ. ಅದು ಇವತ್ತು ಹೈದರಾಬಾದ್ ಕರ್ನಾಟಕ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಹೋರಾಟದ ಬಳಕ ಸಾವಿರಾರು ಕೋಟಿ ರೂಪಾಯಿ ಅಲ್ಲಿ ಅನುದಾನ ಬಂತು. ಅಲ್ಲಿ ಹೈಕೋರ್ಟ್ ಪೀಠಗಳ ರಚನೆ ಆಯಿತು. ಬೆಲ್ಗಾಮಲ್ಲಿ ವಿಶೇಷ ಅಧಿವೇಶನ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ? ಇದೆಲ್ಲ ಹೋರಾಟದ ಚಿಂತನೆಯಿಂದಾಗಿ. ನಾವು ಎಲ್ಲ ಯಾವುದಕ್ಕೆ ಸಹ ಹೋರಾಟ ಮಾಡಲಿಕ್ಕೆ ಜನರು ಮನಸ್ಸು ಬರಬೇಕು. ಇಲ್ಲಿ ಸಹ ಹಾಗೆ ನಾವು ಎಂತ ಮಾಡಬೇಕಂದ್ರೆ, ನಾವು ಯಾರೋ ಹೋರಾಟ ಮಾಡುವಾಗ ಒಂದು ರೋಡಲ್ಲಿ ನಿಂತಾಗ ಪ್ರೊಟೆಸ್ಟ್ ಮಾಡುವಾಗ ನೀವು ಅದಕ್ಕೆ ನಮಗೆ ಬೆಂಬಲ ನೀಡದಿದ್ದರೆ ಸಕ್ಸಸ್ ಆಗೋದಿಲ್ಲ. ನೀವು ಅದರಲ್ಲಿ ಬೇಳೆ ಬೇಯಿಸುವುದು ನೋಡೋದು ಬಿಡಿ ಸ್ವಾಮಿ. ನೀವು ಬೇಳೆ ಬೇಯಿಸೋ ಬದಲು ಇಲ್ಲ ಯಾವುದೋ ಒಂದು ಜನ್ವಿನ್ ಕೆಲಸಕ್ಕೋಸ್ಕರ ಇವರು ಹೋರಾಟ ಮಾಡ್ತಿದ್ದಾರೆ, ಇವರು ವೈಯಕ್ತಿಕೋಸ್ಕರ ತನ್ನ ಮನೆಗೋಸ್ಕರ ಮಾಡೋದಲ್ಲ, ಸಮಾಜದ ಯಾವುದೋ ಒಂದು ರೋಡ ಅಥವಾ ನೀರ ಅಥವಾ ಇವತ್ತು ಒಂದು 3 ಹೆಣ್ಣು ಮಕ್ಕಳ ಪ್ರಾಣ ಹೋಗಿದೆ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ನೀವೆಲ್ಲ ಇವತ್ತು ಬರಬೇಕು. ಅಥವಾ ನಾವು ಹೋರಾಟ ಮಾಡಬಾರ್ದಾದ್ರೆ ನೀವು ಅದರಿಂದ ಮೊದಲು ನೀವು ಕ್ರಮ ತೆಗೆದುಕೊಳ್ಳಿ ಅಲ್ಲ. ನಾವು ಹೋರಾಟ ಮಾಡುವ ಅಗತ್ಯ ಬರೋದಿಲ್ಲ. ನೀವು ಅದರ ಬದಲು ನಿಮ್ಮ ಹತ್ರ ಕಾನೂನು ಉಂಟು, ನಿಮ್ಮ ಹತ್ರ ವ್ಯವಸ್ಥೆ ಉಂಟು, ನಿಮ್ಮ ಹತ್ರ ವೆಹಿಕಲ್ ಕೊಡ್ತದೆ, ನಿಮಗೆ TADA ಕೊಡ್ತದೆ, ಎಲ್ಲ ಕೊಡ್ತದೆ. ನಮಗೆ ಅಲ್ಲ, ನಾವು ಎಂತ ಇದ್ರೆ ಸಹ ನಾವು ಎಲ್ಲರೂ ಸಹ ಒಳ್ಳೆಯ ನಮ್ಮ ವೆಲ್ವಿಷರ್ನಿಂದ ನಾವು ಯಾರ ಸಹಾಯಕ್ಕೆ ತಗೊಂಡ ನಾವು ಅಥವಾ ನಮ್ಮ ಇನ್ಕಮಿನ ಇಷ್ಟ ಶೇಕಡ ಇಟ್ಕೊಂಡು ನಾವು ಈ ಹೋರಾಟ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು. ಅಥವಾ ಒಂದು ಪೆಟ್ರೋಲ್ಗೆ ಸಹ ನಾವು ಆಗಬೇಕಾದ್ರೆ ಅದು ನಿಮಗೆ ಸರ್ಕಾರ ನಿಮಗೆ ವೆಹಿಕಲ್ ಕೊಟ್ಟಿರ್ತದೆ,
ಸರ್ಕಾರ ನಿಮಗೆ TADA ಕೊಟ್ಟಿರ್ತದೆ, ಸರ್ಕಾರ ನಿಮಗೆ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ, ನಿಮಗೆ ಸರ್ಕಾರ PA ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ, ಸರ್ಕಾರ ಎಲ್ಲ ಸವಲತ್ತು ಕೊಟ್ಟಿದೆ ಸ್ವಾಮಿ. ಇಂಥ ಘಟನೆಗಳಾಗುವಾಗ ನಮ್ಮಂಥವರು ಸಾರ್ವಜನಿಕರ ಹತ್ರ ಬೇರೆಯವರು ಮಾತಾಡೋ ಬದಲು ನೀವೇ ಮಾತಾಡ್ಬೋದು. ನೀವು ಜಸ್ಟ್ ಒಂದು ಫೋನಲ್ಲಿ ಸಾಕಾಗ್ತದೆ, ನೀವು ಜಸ್ಟ್ ಫೋನ್ ಮಾಡಿದರೆ ಸಾಕಾಗ್ತದೆ. ನಮ್ಮ ಹೋರಾಟ ಅಗತ್ಯನೇ ಇರುತ್ತೆ. ನೀವು ಫೋನ್ ಮಾಡಿ ಇಂಥ ಘಟನೆ ಆದಾಗ ನೀವು ಫೋನ್ ಮಾಡಿಕೊಂಡು ಇಂಥೆಲ್ಲ ಅನಧಿಕೃತ ಎಷ್ಟುಂಟು ಎಲ್ಲ ನೀವು ರೈಡ್ ಮಾಡಿಸಿ ಸ್ವಾಮಿ. ಬೇಡ, ಅಟ್ಲೀಸ್ಟ್ ಬೀಗ ಹಾಕೋದು ಬೇಡ, ನಾವು ಬೀಗ ಹಾಕಿ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ಅವರಿಗೆ ಸ್ವಾಮಿ ಇಷ್ಟು 10 ಅಥವಾ 15 ದಿನ ನಾವು ಟೈಮ್ ಕೊಡ್ತೇವೆ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಶೋ ಮಾಡಿ. ಅದು ಇಲ್ಲಿಗೆಲ್ ಆದರೆ ನೀವು ದಯವಿಟ್ಟು ನೀವು ಮಾಡಬೇಡಿ, ನಿಮಗೆ ಬೇರೆ ಕಡೆಯನ್ನೇ ಸೇಫ್ ಸೈಡ್ ನೋಡಿ ಅಂತ ಹೇಳ್ಬೋದು. ನೀವು ಯಾವುದು ಕೂಡ ಮಾಡದಿದ್ದರೆ ಜನರಿಗೆ ಹೇಗೆ ಧೈರ್ಯ ಬರ್ತದೆ? ಜನರಿಗೆ ಧೈರ್ಯ ಬರೋದಿಲ್ಲ. ಜನರನ್ನು ಎದುರಿಸುವವರು ಜಾಸ್ತಿ ಆಗ್ತಾರೆ. ಅವರ ಮನಸ್ಸಲ್ಲಿ ಅಹಂಕಾರದಲ್ಲಿ ಮಾತಾಡ್ತಾರೆ. ಇವತ್ತು ಶುಕೇಶ್ ಅವರು ಹೇಳಿದರು, ನಮ್ಮನ್ನು ಯಾವ ಸರ್ಕಾರ ಏನಿಲ್ಲ, ನಾವು ಸರ್ಕಾರಕ್ಕಿಂತ ದೊಡ್ಡದು, ನಾವು ವ್ಯವಸ್ಥೆಗಿಂತ ದೊಡ್ಡವರು ಅಂತ ಹೇಳ್ಕೊಂಡು ಅಂತ ಭಾವನೆ ಬಂದರೆ ಸ್ವಾಮಿ, ಆಗ ನಾವು ಹೇಗೆ ಸ್ವಾಮಿ ಇಂಥವರ ಎದುರಲ್ಲಿ ಇದು ಮಾಡೋದು? ಆದರೆ ನಾವೊಂದು ಯೋಚನೆ ಮಾಡ್ತೇವೆ ಸ್ವಾಮಿ, ತುಳುನಾಡಿನವರು ದೇವರ ಇರುವಂಥ ಪ್ರದೇಶ, ಇಲ್ಲಿ ನ್ಯಾಯಕ್ಕೋಸ್ಕರ ಯಾವಾಗಲೂ ಬೆಲೆ ಸಿಗ್ತದೆ. ಸತ್ಯ ಸ್ವಲ್ಪ ಬೆಲೆ ಸಿಗುವ ಲೇಟ್ ಆಗ್ಬೋದು, ಆದರೆ ಸತ್ಯಕ್ಕೆ ಎಲ್ಲ ನ್ಯಾಯ ಸಿಗ್ತದೆ. ಅದಕ್ಕೋಸ್ಕರ ನಮ್ಮ ಮುಂದಿನ ದಿನ ನಾವು ಎಲ್ಲ ಜಾಗಕ್ಕೆ ನಾವು ಇವತ್ತು ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡ್ತೇವೆ. ಆದಷ್ಟು ಬೇಗ ನೀವು ಕೂಡಲೇ ಆ ಸಂಬಂಧಪಟ್ಟ ಎಲ್ಲ ರಿಸಾರ್ಟ್ ಆಗಿರ್ಬೋದು, ಅನಧಿಕೃತ ಗೆಸ್ಟ್ ಹೌಸ್ ಆಗಿರ್ಬೋದು, ಕೂಡಲೇ ನೀವು ಭೇಟಿ ನೀಡಿ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ತುಳುನಾಡು ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಾವು ಅಂಥ ರಿಸಾರ್ಟ್ಗಳ ಎದುರುಗಡೆ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಮತ್ತು ನಾವು ಅಲ್ಲೇ ಸ್ಥಳೀಯರು ಆಗಿರ್ಬೋದು, ಸೇವ್ ಬಟ್ಟಿ ಪಾಡಿ ಆಗಿರ್ಬೋದು, ಬೇರೆ ಬೇರೆ ಜನರನ್ನು ನಾವು ಸ್ಥಳೀಯರ ಕೂಡ ಸಹಕಾರ ತೆಕ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಅಗತ್ಯ ಬಿದ್ದರೆ ನಾವು ರಾಷ್ಟ್ರೀಯ ಪರಿಸರವಾದಿ ಆಗಿರ್ಬೋದು, ರಾಷ್ಟ್ರೀಯ ಹೋರಾಟವಾದಿ ಆಗಿರ್ಬೋದು, ಬೇರೆ ಬೇರೆ ಒಂದು ಹೋರಾಟ ಮಾಡುವವರನ್ನು ಸಹ ನಾವು ತರಿಸಿ ನಾವು ಹೋರಾಟ ಮಾಡುವಂಥ ಅಗತ್ಯ ನೀವು ಅನಿವಾರ್ಯ ತರಬೇಡಿ ಅಂತ ನಾವು ವಿನಂತಿ ಮಾಡ್ತೇವೆ. ಸುಖೇಶ್ ಸರ್, ತಾವು ಆಗ ಮೆನ್ಷನ್ ಮಾಡಿರೋ ಥರ ನಿಯರೆಸ್ಟ್ ಪ್ಲೇಸಸ್ಗಳಲ್ಲಿ ಆಲ್ಮೋಸ್ಟ್ 30 ಅನಧಿಕೃತ ರೆಸಾರ್ಟ್ಗಳು ಇರಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದೆ. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟಗಳು ಏನಾದರೂ ನಡೀತಾ ಇದೆಯಾ ಸಂಬಂಧಪಟ್ಟಂತೆ? ಹೌದೌದು, ಇದರ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ನಾನು ಒಂದು ಗೋಣಿ ಚೀಲದಲ್ಲಿ RTI ಫಾರ್ಮ್ಸ್ ಅನ್ನು ತರಬಹುದು. ಇಲ್ಲಿ ನಾನು ಅರ್ಜಿ ಹಾಕಿದ್ದೇನೆ ವಿಚಾರವಾಗಿ. ಹೌದೌದು, ಟೀಮ್ ಸೇವ್ ಬಟ್ಟೆಪಾಡಿ ಬಗ್ಗೆ ನೋಡಿ. ಇಲ್ಲಿ ಒಂದು 6 ತಿಂಗಳು ಮೊದಲು ಒಂದು ಅನೌನ್ಸ್ಮೆಂಟ್ ಆಯ್ತು, ನಿಮ್ಗೆ ಪತ್ರಿಕೆಯವರಿಗೆಲ್ಲ ಗೊತ್ತುಂಟು. ಅಲ್ಲಿ ಬಟ್ಟೆಪಾಡಿಯಲ್ಲಿ ಕ್ರೂಸ್ ಬಂದರ್ ಬರುತ್ತೆ ಅಂತ, ಕ್ರೂಸ್ ಬಂದರ್. ಸೊ ಅದರ ಬಗ್ಗೆ ನಾನು RTI ಹಾಕಿದ್ದಕ್ಕೆ ಇವತ್ತಿನವರೆಗೆ ನನಗೆ ರಿಪ್ಲೈ ಸಿಗ್ಲಿಲ್ಲ. ನಾನು ಅದನ್ನ ಬ್ಯಾಂಗ್ಳೂರಿಗೆ ಅಪೀಲ್ಗೆ ಹಾಕಿದ್ದೇನೆ. ನನಗೆ ಇವತ್ತಿನವರೆಗೆ ನಾವು ಕೇಳಿದ ದಾಖಲೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ. ಆಯ್ತು, ಕ್ರೂಸ್ ಬಂದರ್ನ ಪ್ಲಾನ್ ಅನ್ನು ಇವರು ಶಿಫ್ಟ್ ಮಾಡಿದ್ರು. ಈಗ ನಿನ್ನೆ ಒಂದು ತಿಂಗಳ ಹಿಂದೆ ಇನ್ನೊಬ್ರು, ಮೊದಲು ಇಲ್ಲಿ DC ಆಗಿದ್ದವರು ಈಗ ಟೂರಿಸಂನ ಡೈರೆಕ್ಟರ್ ಆಗಿದ್ದಾರೆ, ಅವರು ಬಂದು ಹೇಳಿದ್ರು ನಾವು ಗೋವಾ ಮಾದರಿಯಲ್ಲಿ ಮದ್ಯ ಮಾರಾಟ ಮಾಡ್ತೇವೆ ಅಂತ, ಅದಕ್ಕೆ ಅವಕಾಶ ಕೊಡ್ತೇವೆ ಅಂತ. ಅದರ ಬಗ್ಗೆ ಹಾಕಿದೆವು. DC ಅವರು ಹೇಳ್ತಾರೆ ನಾವು RTI ಅನ್ನ ಬೇರೆ ಬೇರೆ ಇಲಾಖೆ ಹಾಕಿದ್ದೇವೆ, DC ಅವರಿಗೂ ಹಾಕಿದ್ದೇವೆ. DC ಅವರು ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಇದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ, ಇದನ್ನು ಅಲ್ಲಿಗೆ ವರ್ಗಾಯಿಸಲಾಗಿದೆ, ನಿಮಗೆ ಉತ್ತರ ಕೊಡ್ಲಿಕ್ಕೆ ಹೇಳಿದ್ದೇವೆ ಅಂತ. ಟೂರಿಸಂನವರು ಹೇಳ್ತಾರೆ ನಮ್ಮಲ್ಲಿ ಆ ತರ ಪ್ರಸ್ತಾವನೆ ಇಲ್ಲ, ನಮ್ಮ ಮುಂದೆ ಅಂತ ಕಡತಗಳೇ ಇಲ್ಲ. ಮತ್ತೆ ಯಾರು ಸ್ವಾಮಿ ಮದ್ಯ ಮಾರಾಟ ಮಾಡೋದು? ನೀವೆಂತ ಯಾರಿಗೆ ಗೂಬೆ ಕೂರಿಸ್ತಾ ಇದ್ದೀರಾ, ಅಥವಾ ಯಾರಾದ್ರೂ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದೀರಾ, ಅಥವಾ ಯಾರನ್ನಾದ್ರೂ ಬೆದರಿಸ್ತಾ ಇದ್ದೀರಾ ಎಂತ ಹೇಳಿ ನೀವು? ನಾವು ಅದನ್ನೇ ಕೇಳ್ತಾ ಇರೋದು. ನೀವು ಮದ್ಯ ಮಾರಾಟ ಇದೆಲ್ಲ ಮಾಡಿ ಒಳ್ಳೆ ವಿಷಯ, ಬಟ್ ಅದನ್ನ ಆಸ್ ಪರ್ ದ ಲಾ ಮಾಡಿ. ಅಲ್ಲ ಸುಮ್ಮನೆ ಅಲ್ಲಿ ಒಮ್ಮೆ ಕ್ರೂಸ್ ಬಂದರ್ ಮಾಡ್ತೇವೆ, ಮತ್ತೊಮ್ಮೆ ಗೋವಾ ತರ ಮಾಡ್ತೇವೆ, ಇನ್ನೊಮ್ಮೆ ಸಿಂಗಾಪುರ್ ತರ ಮಾಡ್ತೇವೆ, ಈ ತರ ಹೇಳಬೇಡಿ. ಯಾಕೆಂದ್ರೆ ನಾವು ಕೇಳಿದ ದಾಖಲೆ ನಿಮ್ಮ ಹತ್ರ ಯಾವಾಗ ಇಲ್ಲ ಅಂತ ಆಯ್ತು, ಇದು ನಿಮ್ಮದು ಬೋಗಸ್ ಪ್ರಕಟಣೆಗಳು ಅಂತ ಆಯ್ತು. ನಿಮ್ಮ ಹತ್ರ ಪ್ರಕಟಣೆಗಳು ಜನ್ವಿನ್ ಆಗಿದ್ರೆ ನೀವು ಅದಕ್ಕೆ ದಾಖಲೆ ಪ್ರಿಪೇರ್ ಮಾಡಬೇಕಿತ್ತು. ನಿಮ್ಮ ಪ್ರಸ್ತಾವನೆ ಅಬಕಾರಿ ಇಲಾಖೆಗೆ ಕಳಿಸಬೇಕಿತ್ತು. ಅಬಕಾರಿ ಇಲಾಖೆ ಇದ್ರೆ ಯಾವ ಡಾಕ್ಯುಮೆಂಟ್ ಇದೆ ನಮ್ಗೆ ತೋರಿಸ್ಲಿ. ಈಗ ಅಲ್ಲೇ ಆ ಗೆಸ್ಟ್ ಹೌಸ್ಗಳಲ್ಲೇ ಇಲ್ಲಿಗಲ್ ಮದ್ಯ ಮಾರಾಟ ಮಾಡ್ತಾರೆ, ಡ್ರಗ್ಸ್ ಸೇವನೆ ಮಾಡ್ತಾರೆ, ವೇಷವಾಟಿಕೆಗಳು ನಡೆಯುತ್ತೆ, ಯಾರದೋ ಮನೆ ಹೆಣ್ಣಿನ ಮಾನಹರಣ ಆಗತ್ತೆ 4 ಗೋಡೆ ಒಳಗಡೆ. ಇದನ್ನೆಲ್ಲ ಯಾರು ಸ್ವಾಮಿ ತಡೆಯುವವರು? ನಾವು ಕಂಪ್ಲೇಂಟ್ ಕೊಟ್ರೆ ನೀವು ಕಾಗಕ್ಕ ಗೂಬಕ್ಕನ ಕಥೆ ಹೇಳ್ತೀರಿ. ಎಕ್ಸೈಸ್ನವರು ನಾವು ಇವತ್ತು ಕಂಪ್ಲೇಂಟ್ ಕೊಟ್ರೆ 1 ವಾರ ಹಿಂದೆ ಒಬ್ಬನನ್ನು ಹಿಡಿದೋದನ್ನು ತೋರಿಸ್ತೀರಿ. ನೀವು ನಮ್ಮ ಕಂಪ್ಲೇಂಟ್ಗೆ ಅದಕ್ಕೆ ಸಂಬಂಧವಿಲ್ಲ, ನಾವು ಇವತ್ತಿನ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟದ್ದು. ನೀವು ಇವತ್ತಿನ ಘಟನೆ ಬಗ್ಗೆ ಮಾತಾಡಿ, 1 ವಾರ ಹಿಂದೆ ಯಾರನ್ನು ಹಿಡಿದೋದು ನಮಗೆ ಬೇಡ. ನೀವೇನ್ ಮಾಡ್ತಾ ಇದ್ದೀರಿ? ಇದು ನೀವು ಭ್ರಷ್ಟಾಚಾರ ಮಾಡ್ತಾ ಇರೋದಲ್ವಾ? ನಿಮ್ಗೆ ಓಕೆ, ನೀವು ಟೂರಿಸಂಗೆ ಸಪೋರ್ಟ್ ಮಾಡಿ, ಅಧಿಕಾರಿಗಳ ಲೆವೆಲಲ್ಲಿ ನೀವು ತುಂಬಾ ಸಹಕಾರ ಕೊಡಬೇಕು ಅಂತ ನಾವು ಹೇಳುದು. ಗೆಸ್ಟ್ ಹೌಸ್ ಯಾರಿಗೆ ಮಾಡ್ಲಿಕ್ಕೆ ಉಂಟು, ರೆಸಾರ್ಟ್ ಯಾರಿಗೆ ಮಾಡ್ಲಿಕ್ಕೆ ಉಂಟು, ಎಲ್ಲರೂ ಮಾಡಲಿ.
ಆದ್ರೆ ಪ್ರತಿಯೊಬ್ಬನಿಗೂ ಅವಕಾಶ ಕೊಡಿ, ಅಲ್ಲಿ ಜನಸಾಮಾನ್ಯನಿಗೂ ಅವಕಾಶ ಕೊಡಿ. ಬಂಡವಾಳಶಾಹಿಗಳನ್ನ ನೀವು ತರಬೇಕು, ಅವರಿಂದ ನೀವು ಭ್ರಷ್ಟಾಚಾರ ಲಂಚ ದುಡ್ಡನ್ನು ತಗೊಳ್ಬೇಕು. ನಿಂಗೆ ನೋಡಿ ಈ ಜಾಗ ಕೊಡ್ತೀವಿ ನಾವು, ಇಲ್ಲಿ ನೀನು ಈ ತರ ಮಾಡು, ಇಷ್ಟು ಕೋಟಿ ಇನ್ವೆಸ್ಟ್ ಮಾಡು ಅಂತ ಅವರಿಗೆ ಬಿಳಿ ಆನೆಯನ್ನು ತೋರಿಸಿ ನೀವು ಕೋಟಿಗಟ್ಟಲೆ ಅವರಿಂದ ಲಂಚ ಪಡ್ಕೊಂಡು ಅಲ್ಲಿಯ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸುವ ತಂತ್ರ ಮಾಡಬೇಡಿ. ಅದಕ್ಕೆ ನಿಮ್ಗೊಂದು ಉದಾಹರಣೆ, ಬಟ್ಟಪಾಡಿಯಿಂದ ಇವಾಗ ಏನ್ ರಸ್ತೆ ಅಲ್ಲಿ ಕಡಿದಾಗಿದೆ ಅದಲ್ಲ, ಬಟ್ಟಪಾಡಿ ಎಂಡ್ ಪಾಯಿಂಟ್ ಇನ್ನು 1.5 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿಗೆ 1.5 ಕಿಲೋಮೀಟರ್ ಇವತ್ತಿನವರೆಗೆ ರಸ್ತೆ ಇಲ್ಲ. ಅಲ್ಲಿ 100 ಮನೆಗಳಿದೆ. ಅಲ್ಲಿ ಕೊನೆಯಲ್ಲಿ ಒಂದು ಒಂಟಿ ಮಹಿಳೆಯ ಮನೆ ಇದೆ. ಆ ಮಹಿಳೆ ಮನೆಗೆ ಗ್ಯಾಸ್ ಹೋಗ್ಬೇಕಾದ್ರೆ ಆ ಮಹಿಳೆ 100 ರೂಪಾಯಿ ಕೊಟ್ಟು ರೋಡಿಂದ ಗ್ಯಾಸ್ ಅನ್ನ ಹೊರಿಸಿಕೊಂಡು ಕೂಲಿಯವನ ಹತ್ರ ಬೆಳಗಿಂದ ಮಧ್ಯಾಹ್ನದವರೆಗೆ ಕಾದಿ ಕೂತ್ಕೊಂಡು ಯಾರಾದ್ರೂ ಕೂಲಿಯವ ಬಂದ್ರೆ ಅವನ ಹೆಗಲಲ್ಲಿಟ್ಟು ಒರೆಸಿಕೊಂಡು ಹೋಗೋದು. ಆ ಮಹಿಳೆ ಮನೆ ಮೊನ್ನೆ ಮಳೆಗಾಲದಲ್ಲಿ ಹೋಗ್ತಾ ಇತ್ತು ಕಡಲಿಗೆ. ಆ ಮಹಿಳೆ ಸ್ವಂತ ಖರ್ಚಿಂದ 1.5 ಲಕ್ಷ ಖರ್ಚು ಮಾಡಿತ್ತು. ನಾವು ಮಂಗಳೂರು ಇದು ಉಳ್ಳಾಲಪುರ ಸೋಮೇಶ್ವರ ಪುರಸಭೆಗೆ ಅದರ ಖರ್ಚು ವೆಚ್ಚ ಕೊಡಿ ಅಂತ ನೀವು ಒಪ್ಕೊಂಡಿದ್ದೀರಿ. ಆ ಸಮಯದಲ್ಲಿ ಇಷ್ಟವರೆಗೆ ನೀವು ರಿಲೀಸ್ ಮಾಡಿದ್ರಾ? ಅದರ ಬಗ್ಗೆ DC ಅವರಿಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ. ನೀವು ಒಕ್ಕಲೆಬ್ಬಿಸೋ ತಂತ್ರ ಮಾಡುದು, ಅವರ ಮನೆ ಹೋಗ್ಬೇಕು ಸಮುದ್ರಕ್ಕೆ, ಆಮೇಲೆ ಅಲ್ಲಿ ಟೂರಿಸಂಗೆ ಕೊಡಬೇಕು. ಯಾಕಂದ್ರೆ ಆ ಜಾಗವನ್ನ ಆಗ DC ಯಾರು ಸಿಂಧು ಬಿ ರೂಪೇಶ್ ಇದ್ರು, ಅವರು 30 ವರ್ಷ ಲೀಸ್ಗೆ ಪ್ರಕಾಶ್ ಶೆಟ್ಟಿ ಅನ್ನುವಂತ ಒಂದು ಮರಳು ಮಾಫಿಯಾ ಒಂದು ವ್ಯಕ್ತಿಗೆ ಕೊಟ್ಟಿದ್ರು. ಅವರು ಹಾಡುಹಗಲಲ್ಲಿ ಡ್ರೆಡ್ಜಿಂಗ್ ಮಾಡಿ ಹೂಳೆತ್ತುವುದಂತ ಹೇಳಿ ಮರಳು ತುಂಬಿಸ್ಕೊಂಡು ಹೋಗ್ತಾ ಇದ್ರು ಲಾರಿಯಲ್ಲಿ ಹಾಡುಹಗಲು. ಅದಕ್ಕೆ ಉಳ್ಳಾಲ ಪೊಲೀಸ್ ಎಸ್ಕೋರ್ಟ್ ಕೊಡ್ತಾ ಇತ್ತು, ಕೋಸ್ಟ್ ಗಾರ್ಡ್ ಎಸ್ಕೋರ್ಟ್ ಕೊಡ್ತಾ ಇತ್ತು. ಕೋಸ್ಟ್ ಗಾರ್ಡ್ನವ್ರು ಗೇಟ್ ಹಾಕಿದ್ರು, ಇದು ನಿಷೇಧಿತ ಪ್ರದೇಶ, ನಮ್ಮ ಮೀನುಗಾರರಿಗೆ ಆಚೆ ದಾಟ್ಲಿಕ್ಕೆ ಬಿಡ್ತಾ ಇಲ್ಲ ಆಯ್ತು. ಸೊ ಬಹಳ ಅಲ್ಲಿಗೆ ಸರ್ಕಾರ ಅನುದಾನ ಮಾಡಿತ್ತು. ಈಗ ಯಾರೋ ಒಬ್ರು ಕೇಳಿದ್ರು ಅನುದಾನದ ಬಗ್ಗೆ. ಸರ್ಕಾರ 1 ಕೋಟಿ ಅನುದಾನ ಕೊಟ್ಟಿತ್ತು ಅಲ್ಲಿ ಮೂಲಭೂತ ಸೌಕರ್ಯ, ಸ್ಟ್ರೀಟ್ ಲೈಟ್, ಟಾಯ್ಲೆಟ್ ಎಲ್ಲ ಮಾಡ್ಲಿಕ್ಕೆ. ಮತ್ತೆ ನಾವು RTI ಹಾಕಿದಾಗ ಅಂತ ಅನುದಾನ ಕೊಡ್ಲೇ ಇಲ್ಲ ಅಂತ ನೀವು ಹೇಳ್ತೀರಿ. ಒಮ್ಮೆ ಹೇಳ್ತೀರಿ ಅನುದಾನ ಕೊಟ್ಟಿದ್ದೇವೆ ಅಂತ, RTI ಹೇಳ್ತೀರಿ ಅನುದಾನ ಕೊಡ್ಲೇ ಇಲ್ಲ ಅಂತ. ಆದರೆ ಇವನ ದರ್ಪ ಮಿತಿಮೀರಿ ಇವನು ಮಾಫಿಯಾ ತರ ವರ್ತಿಸುವಾಗ ನಾವು ಇವನ ಈ ಲೀಸ್ ಅನ್ನ ಡಿಗ್ ಮಾಡ್ತಾ ಹೋದಾಗ ಇದು ಎಂಟೈರ್ ಡಾಕ್ಯುಮೆಂಟ್ ಫೇಕ್. ಅದರ ಬಗ್ಗೆ ಅವತ್ತಿನ DC ಜಗದೀಶ್ ಅವರ ಹತ್ರ, ಈಗ ಯಾರು ಟೂರಿಸಂ ಡೈರೆಕ್ಟರ್ ಆಗಿದ್ದಾರೆ, ಅವರ ಹತ್ರ ನಾನು ವಾದ ಮಾಡಿದೆ. ಸರ್ ಇದು ಎಂಟೈರ್ ಫೇಕ್ ಅಗ್ರಿಮೆಂಟ್ ಸರ್, ನೀವು 30 years ಲೀಸ್ ಕೊಟ್ಟು. ನೋಡಪ್ಪ, ನಾನು ಕೊಟ್ಟಿಲ್ಲ, ನನ್ನಂತ ಯಾವುದೋ ಒಂದು ಅಧಿಕಾರಿ ಹಿಂದೆ ಕೊಟ್ಟಿದ್ದಾರೆ, ನನ್ನಂತ IAS ಅವರೇ, ಅದನ್ನು ನಾನು ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ಅಂತ. ನಾನು ಆ ಡಾಕ್ಯುಮೆಂಟ್ ಯಾರಿಗೆ ಸಂಬಂಧಪಟ್ಟಿದೆ ಆ ಮೂಲ ವ್ಯಕ್ತಿಗಳನ್ನ, ಅವರು ಪಾಪ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರದೆಲ್ಲ ಕೆಲವು ಜನ ಬಾಂಬೆಯಲ್ಲಿ ಇದ್ದಾರೆ ವ್ಯವಹಾರ ನಡೆಸ್ತಾ, ಅವರನ್ನ ತರಿಸಿ ಅವರ ಹತ್ರ ಲಾಯರ್ ಡ್ರಾಫ್ಟ್ ಮಾಡಿ ಅವರು ಈ ಜಗದೀಶ್ ಅವತ್ತಿನ DC ಅವರ ಮುಂದೆ ನಿಂತು ದಾಖಲೆ ಹಾಜರುಪಡಿಸಿದ ಮೇಲೆ ಈ ಪ್ರಕಾಶ್ ಶೆಟ್ಟಿ ಎನ್ನುವನ ಮೇಲೆ FIR ಮಾಡಲಿಕ್ಕೆ ಟೂರಿಸಂಗೆ ಅವರು ಬರೀತಾರೆ. ಎಲ್ಲ ಕಾಪಿಗಳು ನಮ್ಮ ಹತ್ರ ಇದೆ. ಆದರೆ ಟೂರಿಸಂನವರು ಮಾಣಿಕ್ಯ ಅಂತ ಹೇಳುವ ಒಂದು ಅಧಿಕಾರಿ, ಟೂರಿಸಂ ಏನು DC ಆಗಿದ್ದಾರೆ, 15 ದಿವಸ FIR ಮಾಡುದಿಲ್ಲ ಅವರ ಮೇಲೆ. DC ಹೇಳಿದ ಮೇಲೆ DC ಬಾರಿ ಕಷ್ಟದಲ್ಲಿ ಒಪ್ಪಿಕೊಂಡ್ರು ಅದು ಇಲ್ಲೀಗಲ್ ಅಂತ. ಆಮೇಲೆ ನಾನು RTI ಹಾಕಿದ FIR ಕಾಪಿ ಕೊಡಿ, ಅವನ ಮೇಲೆ ಆದಂತ FIR ಕಾಪಿ ನನಗೆ ಬೇಕು, ಅಥವಾ ಯಾಕೆ FIR ಮಾಡಲಿಲ್ಲ ನನಗೆ ರೈಟಿಂಗ್ ಅಲ್ಲಿ ಕೊಡಿ ಅಂತ RTI ಹಾಕಿದ ಮೇಲೆ ಮರುದಿವಸ ಸೇಂಟ್ ಠಾಣೆಯಲ್ಲಿ ಹೋಗಿ ಇವರು FIR ಮಾಡ್ತಾರೆ. ನಾನು RTI ಹಾಕಿದ ದಿನ ಮತ್ತು ಇವರು FIR ಮಾಡಿದ ದಿನ ನಾವು ಟ್ಯಾಲಿ ಮಾಡಿ ನೋಡ್ಬೋದು. ಅಂದ್ರೆ ಇವರ ಭ್ರಷ್ಟಾಚಾರದ ಮಟ್ಟ ಯಾವ ಲೆವೆಲ್ಗಿದೆ ನೋಡಿ ಸ್ವಾಮಿ. ನಾನು ನಿಮ್ಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ನೀವು ಭ್ರಷ್ಟ ಅಧಿಕಾರಿಗಳಿದ್ದೀರಿ, ರಾಜಕಾರಣಿಗಳಿದ್ದೀರಿ. ನಾನು ಇತಿಹಾಸದ ವಿದ್ಯಾರ್ಥಿ, ಇತಿಹಾಸವನ್ನು ತುಂಬಾ ಹತ್ತಿರದಿಂದ ಕಲ್ತಿದ್ದೇನೆ, ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಕರ್ನಾಟಕವನ್ನು ಉದಾಹರಣೆಗೆ ನಾವು ಕರ್ನಾಟಕ ತಗೊಳ್ಳುವ, ಕರ್ನಾಟಕ ಅಲ್ಲ ದಕ್ಷಿಣ ಭಾರತವನ್ನು ಆಳಿದ ಒಂದು ಮಹಾರಾಜರ ವಂಶ ಇತ್ತು. ಯಾರು ಏನು ಅಂತ ಬೇಡ, ಅದು ನಾಳೆ ಕಾಂಟ್ರವರ್ಸಿ ಆಗ್ಬೋದು. ಆ ಮಹಾರಾಜರ ವಂಶ ಇಡೀ ಇಲ್ಲಿಯ ಏನು ಟ್ಯಾಕ್ಸ್ ಆ ಸಮಯದಲ್ಲಿ ಹೋಗ್ತಾ ಇತ್ತು ಆ ರಾಜ ಮಹಾರಾಜರಿಗೆ ಹೋಗ್ತಾ ಇತ್ತು. ಅವರ ಹತ್ರ ಎಷ್ಟು ಇರ್ಬೋದು ಸ್ವಾಮಿ ದುಡ್ಡು, ಆದ್ರೆ ಅವರ ಫ್ಯಾಮಿಲಿ ಇವತ್ತು ನೀವು ಡಿಗ್ ಮಾಡಿದ್ರೆ, ಯಾವುದೋ ಒಂದು ಚಾನಲ್ ಡಿಗ್ ಮಾಡಿದೆ, ಫ್ಯಾಕ್ಟ್ ಚೆಕ್ ಮಾಡಿ ಅದನ್ನ 10 ವರ್ಷ ಹಿಂದೆ ಅವರು ತೋರಿಸಿದ್ದಾರೆ. ಅವರು ಇವತ್ತು ಹೈದರಾಬಾದ್ನ ಬೀದಿಯಲ್ಲಿ ಅವರ ವಂಶಸ್ಥರು ಭಿಕ್ಷೆ ಬೇಡ್ತಾ ಇದ್ದಾರೆ ಸ್ವಾಮಿ. ಮತ್ತೆ ನೀವು ಮಾಡಿದ ಈ ಭ್ರಷ್ಟಾಚಾರದಲ್ಲಿ ಮಾಡಿದ 10 ಕೋಟಿ 20 ಕೋಟಿ 100 ಕೋಟಿ ಅಥವಾ 1000 ಕೋಟಿಗಳು ಉಳಿತದ ನಿಮ್ಮ ಮುಂದಿನ ತಲೆಮಾರಿಗೆ? ನೀವು ಹಾಗೆ ಭಾವಿಸಿದ್ದೀರಾ? ನಾವು 1000 ಕೋಟಿ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟು ಹೋಗ್ತೇವೆ, ನನ್ನ ಮುಂದಿನ 10 ತಲೆಮಾರುಗಳು ರಾಜ ಮಹಾರಾಜರ ತರ ಮರ್ಸಿಡಿಸ್ ಅಲ್ಲಿ, ಬೆನ್ಸ್ ಅಲ್ಲಿ, ಆಡಿಯಲ್ಲಿ ಸುತ್ತಾಡಬಹುದು ಅಂತ ಭಾವಿಸಿದ್ದೀರಾ? ಹಾಗೆ ಆಗ್ತಾ ಇದ್ರೆ ಇವತ್ತು ಆ ರಾಜ ಮಹಾರಾಜರ ಕುಟುಂಬ ಯಾಕೆ ಬೀದಿಯಲ್ಲಿದೆ? ಇದೇನು 1000 ವರ್ಷದ ಇತಿಹಾಸ ಅಲ್ಲ, ಒಂದು 300-400 ವರ್ಷದ ಕರ್ನಾಟಕದ ಇತಿಹಾಸದಲ್ಲಿ ನೀವು ಕಂಡುಕೊಳ್ಬಹುದು.
ಎಂತ ನೀವು ದುಡ್ಡು ಮಾಡ್ತೀರಿ ನ್ಯಾಯವಾಗಿ ಮಾಡಿ. ಓಕೆ ಇದು ನಿಮ್ಗೆ ಯಾವತ್ತು ಇದು ನಿಮ್ಗೆ ನಿಮ್ಮ ಸಕಾಲಕ್ಕೆ ನಿಮ್ಗೆ ಉಪಯೋಗಕ್ಕೆ ಬರುವುದಿಲ್ಲ. ಓಕೆ 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 ಯಾರ ಜೀವ ಬಲಿ ತೆಗಿಬೇಡಿ ನೀವು. ಎಸ್ ಥ್ಯಾಂಕ್ ಯು ಸರ್. ಇಬ್ಬರಿಗೂ ಕೂಡ ಅನೇಕ ಮಾಹಿತಿಗಳನ್ನು ಈ 1 ಅವರ್ ಶೋದಲ್ಲಿ ನಾವು ಜನರಿಗೂ ಕೂಡ ರೀಚ್ ಮಾಡಿದ್ದೇವೆ. ಇನ್ನೂ ಅನೇಕ ವಿಚಾರಗಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದು ಇಲ್ಲಿಗೆ ಮುಗಿಯುವಂಥ ವಿಚಾರನೂ ಕೂಡ ಅಲ್ಲ. ಇನ್ನು ಮುಂದಿನ ಅಪ್ಡೇಟ್ನ ವಿಚಾರದಲ್ಲೂ ಕೂಡ ನಾವು ಮುಂದಿನ ಜನಧ್ವನಿಯಲ್ಲಿ ಇದನ್ನು ಮುಂದಿಡುವಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಸೊ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.